ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಪಡಮಡುತ್ತ ವರ್ಣಿಪೆ ನೀ ಕಥಾಮೃತವ. ಇತಲ ವೈಕುಂಠ ಲೋಕದಿ ಚಿತ್ತ ಜಯನು ವೈಕುಂಠ ಲೋಕದಿ ಚಿತ್ತ ಜಯನು ಶರದಿ ಸುದಯಳ ಒತ್ತಿನಲ್ಲಿ ಚಿತ್ತ ಜಯನು ಶರದಿ ಸುದಯಳ ಒತ್ತಿನಲ್ಲಿ ಮೂರರ ಕ್ಷೇಮವನ್ನು ಯೋಚಿಸುತ್ತ ಲೆದ್ದನು ಅತ್ತಿಯಿಂದ. ಪೃಥ್ವಿ ಮೂರರ ಕ್ಷೇಮವನ್ನು ಯೋಚಿಸುತ್ತ
ಕ್ಷೀರವಾರಿದಿಯ ಮಧ್ಯೆ ಶೇಷಶಯನನಾಗಿ ಪವಡಿಸಿದವನು ನಾನು. ಹೌದು ಕ್ಷೀರವಾರಿಧಿ ಎನ್ನುವುದು ಶಾಂತಿ ಸಮಾಧಾನದ ಸಂಕೇತ. ಹೌದು ಎಲ್ಲಿ ಶರದಯೋಪಾದಿಯಲ್ಲಿ ಶಾಂತಿ ಸಮಾಧಾನ ನೆಲೆಯಿರುತ್ತದೋ ಅಲ್ಲಿ ಭಗವಂತನ ಸನ್ನಿಧಾನ ಇರುತ್ತದೆ ಎನ್ನುವುದರ ಪ್ರತೀಕವಲ್ಲವೇನೆ? ಹೌದು ಸಮುದ್ರ ಮಥನದ ಕಾಲದಲ್ಲಿ ಶರದಿ ಸಂಜಾತಿಯಾಗಿ ಉದಿಸಿದವಳು ನೀನು. ಹೌದು ತುಂಬು ಯೌವನ, ರೂಪು ಲಾವಣ್ಯ, ಸಂಪತ್ತಿಗೆ ಅಧಿದೇವತೆಯಾಗಿ ಕಾಣಿಸಿಕೊಂಡವಳು ನೀನು. ಇವು ಮೂರು ಏಕಕಾಲದಲ್ಲಿ ನಿನ್ನಲ್ಲಿ ಐಕ್ಯವಾದುದರಿಂದ ಹಾ ಸುರಾಸುರರಲ್ಲಿ ನಿನ್ನನ್ನು ಪಡೆಯಬೇಕು ಎಂಬ ಹಂಬಲ ಅಧಿಕವಾಗಿ ಜಗಳಕ್ಕೆ ಮಾರ್ಪಟ್ಟಿತು. ಹಾ ಹಾ ಆಗ ಪ್ರಾಜ್ಞರೆಲ್ಲರೂ ಸೇರಿ ನಿನಗೊಂದು ಸ್ವಯಂವರ ಏರ್ಪಡಿಸುವುದೇ ಸೂಕ್ತ ಎಂದು ತೀರ್ಮಾನಿಸಿದರು. ಹೌದು ಸ್ವಾಮಿ ಸುಮಮಾಲೆಯನ್ನು ಹಿಡಿದುಕೊಂಡು ನೀನು ಬರುತ್ತಿರುವಂತಹ ಸಂದರ್ಭದಲ್ಲಿ ಸುರಾಸುರರು ತಾಮೊಂದು ನಾಮೊಂದು ಎಂದು ಮುನ್ನುಗ್ಗಿದರು. ಹಾ ಆದರೆ ನೀನು ನಿನ್ನಲ್ಲಿ ಕಿಂಚಿತ್ತೂ ಆಸಕ್ತಿ ಇಲ್ಲದೆ ದೂರದಲ್ಲಿ ಸ್ಥಿತಪ್ರಜ್ಞನಾಗಿ ನಿಂತಿದ್ದ ನನ್ನಲ್ಲಿ ನನ್ನನ್ನು ಕಂಡು ನನ್ನ ಕೊರಳಿಗೆ ಸುಮಮಾಲೆಯನ್ನು ಹಾಕಿದೆ. ನನ್ನನ್ನು ವರಿಸಿದವಳು ನೀನು. ಸತ್ಯ ನಿನಗೂ ನನ್ನ ಹೃದಯದಲ್ಲಿ ಸ್ಥಾನವನ್ನಿತ್ತು ನನ್ನ ಹೃದಯಂತರಾಳದಲ್ಲಿ ನೆಲೆಸಿದ್ದವನು ನಾನಲ್ಲವೇ? ಹೌದು ಲಕ್ಷ್ಮಿ, ಓ ಈ ಲೋಕ ಕಲ್ಯಾಣದ ಕಾರ್ಯದಲ್ಲಿ ಹಾ ಎಷ್ಟು ನಿರತರಾಗಿದ್ದೇವೆ ಎನ್ನುವುದರ ಪ್ರತೀಕ ನಮಗೆ ಈಗ ಗೊತ್ತಾಗುತ್ತಾ ಇದೆ. ಹಾ ಹಾ ಯಾಕೆ? ಯಾಕೆ ನಾವು ನಡೆದು ಬಂದ ದಾರಿಯನ್ನು ಅವಲೋಕಿಸುವುದಕ್ಕೆ ಸಮಯವೇ ಇರಲಿಲ್ಲ. ಹಾ ಹಾ ಒಂದು ಮಾತುಂಟು, ಹೇಗೆ ಈ ಪ್ರಪಂಚದಲ್ಲಿ ನನ್ನ ನೆರಳನ್ನು ಕಂಡರೂ ಆಗದ ವರ್ಗದವರೂ ಇದ್ದಾರೆ. ಹೌದು ಆದರೆ ಒಂದುಂಟಲ್ವೇನೆ, ಹೇಗೆ ಒಂದು ತತ್ವವಿರಬೇಕಾದರೆ ಅದಕ್ಕೆ ಪ್ರತಿತತ್ವ ಒಂದು ಇದ್ದರೆ ಮಾತ್ರ ಹಾ ಇದ್ದ ತತ್ವಕ್ಕೆ ಒಂದು ಮೌಲ್ಯ. ಹೌದು ಕತ್ತಲಿಲ್ಲದೆ ಬೆಳಕಿಗೆ ಮೌಲ್ಯ ಉಂಟೆ. ಖಂಡಿತವಾಗಿಯೂ ಇಲ್ಲ. ಅಜ್ಞಾನದಿಂದ ಬೆಂದವನಿಗಲ್ಲವೇ ಜ್ಞಾನದ ಮಹತ್ವ ಗೊತ್ತಾಗುವುದು. ಹೌದು ಹಾಗಿರುವಾಗ ಈ ಧರ್ಮಾಧರ್ಮದ ಸಂಘರ್ಷದಲ್ಲಿ ಹಾ ಅಧರ್ಮವು ಮೇಲ್ಮನೆಯನ್ನು ಹೊಂದಿದಾಗ ಧರ್ಮದ ಪುನರ್ಸ್ಥಾಪನೆಗಾಗಿ ಬಗೆ ಬಗೆಯ ಅವತಾರಗಳನ್ನು ಎತ್ತಿದೆ. ಹಾ ಅದಕ್ಕೂ ಕೆಲವರು ತುಂಬಾ ವಿಮರ್ಶೆಯನ್ನು ಮಾಡಿದ್ದಾರೆ. ಹೌದು ಅವರವರು ವಿಮರ್ಶೆ ಮಾಡುವುದು ಅವರವರ ಬುದ್ಧಿಗೆ ತಕ್ಕ ಹಾಗೆ. ಹೌದಲ್ವೇ ಆದರೆ ಲಕ್ಷ್ಮಿ, ನಿನ್ನ ಧ್ವನಿ ಎನ್ನುವುದು ನನ್ನ ಅಂತರಾಳದ ಧ್ವನಿ. ಆದರೆ ನನ್ನಿಂದ ಬೇರ್ಪಟ್ಟು ನಿಂತು ನೀನು ನನ್ನನ್ನು ಕಾಣಬಲ್ಲೆ. ಹಾಗಿದ್ದಾಗ ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣುತ್ತೇನೆ, ನಾನು ನಡೆದು ಬಂದ ದಾರಿ ನಿನಗೆ ಹೇಗೆ ಗೋಚರವಾಗಿದೆ ಎಂದು ತಿಳಿಯುವ ಕುತೂಹಲ ನನಗೆ. ಆಗದಿಂದ ಮುಖವನ್ನು ಅವಲೋಕಿಸುತ್ತಾ ಇದ್ದೇನೆ. ಸತ್ಯ ಏನೋ ಹೇಳಬೇಕು ಹೇಳಬೇಕು ಎನ್ನುವಂತಹ ತವಕ ನಿನ್ನಲ್ಲಿ ಕಾಣುತ್ತಾ ಉಂಟು. ಹೌದು ಏನೇ ಅದು, ಹೇಳುವುದಕ್ಕುಂಟೇನೆ. ಸ್ವಾಮಿ ಏನ ಬಣ್ಣಿಬೆ ಪತಿಯೇ ನಿಮ್ಮ ಬಗ್ಗೆ ಗೈದ ದಟನೇನ ಬಣ್ಣಿಬೆ ಪತಿಯೇ. ಆ, ಆ, ಏನ ಬಣ್ಣಿಪೆ ಪತಿಯೇ ಗೈದ ದಟನ ನೇನ ಬಣ್ಣಿಪೆ ಪತಿಯೇ. ಗೈದ ದಟನ ನೇನ ಬಣ್ಣಿಪೆ ಪತಿಯೇ. ಏನೆ ನಿನಗೀರ್ವಾಣನುದ ತೈ ಜೋಣಿಯಳೆ ಎಣೆಗಾಣೆದಮ್ಮ ಪ್ರವೀಣತೆಗೆ ಶಿವನಾಣೆ ನಿಮ್ಮಯ ರಾಣಿಯಾಗಿಯ ನಾನೇ ಧನ್ಯಳು. ಏನ ಬಣ್ಣಿಪೆ ಪತಿಯೇ ಗೈದ ದಟನ ನೇನ ಬಣ್ಣಿಪೆ ಪತಿಯೇ. ಆ
ಹೆಮ್ಮೆ ಎಂದೇ ಭಾವಿಸುತ್ತಾ ಇದ್ದೆ. ಹೌದೇ? ಯಾಕೆ ಎನ್ನುವ ಹಾಗೆ ನನಗೆ ತಿಳಿಯುತ್ತಾ ಇಲ್ಲ. ಆಹಾ. ಸಾಗರದ ಗರ್ಭದ ಮಧ್ಯದಲ್ಲಿ ನಾನು ಹುಟ್ಟಿ ಬಂದವಳು. ನಾನು ಹ್ಮ್. ಹುಟ್ಟಿದ ಕ್ಷಣದಲ್ಲಿಯೇ ಹಾ. ನಿಮ್ಮನ್ನು ಕಣ್ಣು ನಿಮ್ಮ ಕೋಳಿಗೆ ಸಂಹಾರವನ್ನು ಹಾಕಿದಂತಹ ಸಂದರ್ಭದಲ್ಲಿ ಹಾ. ನೀವು ನನ್ನಲ್ಲಿ ಕೇಳಿದಂತಹ ಪ್ರಶ್ನೆ ಏನು? ನಿನಗೇನು ಬೇಕು ಎನ್ನುವ ಹಾಗೆ, ಹ್ಮ್. ಆವಾಗ ನಾನು ಹೇಳಿದ್ದು ನಿಮ್ಮ ಹೃದಯ ಕಮಲದಲ್ಲಿ ನನಗೆ ಜಾಗ ಬೇಕು ಎನ್ನುವ ಹಾಗೆ. ಅಲ್ವೇ? ಅಂದಿನಿಂದ ಇಂದಿನವರೆಗೆ ನಿಮ್ಮ ಹೃದಯ ಕಮಲದಲ್ಲಿ ನನ್ನನ್ನು ಬಹಳಷ್ಟು ಪ್ರೀತಿಯಿಂದ ಇಟ್ಟುಕೊಂಡವರಿದ್ದೀರಿ. ಸರಿ. ಪ್ರಭು, ಹ್ಮ್. ನನ್ನ ಮೇಲೆ ಮಾತ್ರವಲ್ಲ ನಿಮಗೆ ಪ್ರೀತಿ, ಹ್ಮ್ ಹ್ಮ್. ನಿಮಗೆ ಅದೆಷ್ಟು ನಿಮ್ಮ ಭಕ್ತರ ಮೇಲೆ ಒಂದು ಪ್ರೀತಿ ಸ್ವಾಮಿ. ಓಹೋ. ಸ್ವಾಮಿ, ಹ್ಮ್. ಈ ಹಿಂದಿನ ಕಥೆಯೊಂದನ್ನು ನಾನು ಹೇಳುತ್ತೇನೆ. ಗಜನೆನ್ನುವಂತಹ ಒಬ್ಬ ಮೂಕ ಪ್ರಾಣಿ ಮಕರಿಯ ಬಾಯಿಗೆ ಸಿಕ್ಕಿದಂತಹ ಸಂದರ್ಭದಲ್ಲಿ ಹಾ. ಮೂಕ ಭಾಷೆಯಿಂದ ನಿಮ್ಮನ್ನು ನೆನೆಯಿತಂತೆ. ಕ್ಷಣಾರ್ಧದಲ್ಲಿಯೇ ನೀನು ಗರುಡ ವಾಹನನಾಗಿ ಅಲ್ಲಿಗೆ ಹೋಗಿ ಮಕರಿಯನ್ನು ತರಿದು, ಅಷ್ಟೇ ಮಾತ್ರವಲ್ಲ, ಆ ಗಜೇಂದ್ರನಿಗೆ ಮೋಕ್ಷವನ್ನು ನೀಡಿದವರು. ಹಾ. ಆತನ ಮೂಕ ಪ್ರೀತಿಗೆ ನೀವು ಆತನ ಭಕ್ತಿಗೆ ಒಲಿದು ಆತನಿಗೆ ಬೇಕಾದಂತಹ ಪದವಿಯನ್ನು ನೀವು ನೀಡಿದವರಿದ್ದೀರಿ. ಇನ್ನು ಅಜಲನೆಂತಹ ಕಡುಪಾಪಿಯೋರ್ವ ಆತ ಕೇವಲ ಹರಿನಾಮ ಸ್ಮರಣೆಯನ್ನು ಮಾಡಿದ ಎನ್ನುವಂತಹ ಕಾರಣದಿಂದಲಾಗಿಯೇ ಆತನಿಗೆ ಸ್ವರ್ಗವನ್ನು ಸಿಗುವ ರೀತಿಯಾಗಿ ನೀವು ಮಾಡಿದ್ದೀರಿ. ಹಾ. ಪ್ರಭು, ಇಷ್ಟು ಮಾತ್ರವಲ್ಲ, ಮತ್ತೆ? ನಿಮ್ಮ ಮುಖವನ್ನು ನೋಡುವಾಗ ಆ ಹೇಗಿದೆ? ಮುಖದಲ್ಲಿ ಇರುವಂತಹ ನಗು ಏನು ಹೇಳುವುದು? ಹೇಗೆ? ಕುಂದ ಕುಡ್ಮಲ ರದನ ಕುಂದ ಕುಡ್ಮಲ ರದನ ಹೌದು. ಮತ್ಸ್ಯಾವತಾರದಿಂದ ತರಿದೆ ಸೋಮನ ಕುಂದ ಕುಟ್ಮಲ ರದನ ಕುಂದ ಕುಟ್ಮಲ ರದನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮತ್ಸ್ಯಾವತಾರದಿಂದ ತರಿದೆ ಸೋಮನ ಮಂದರಾದ್ರಿಯ ಕುಂದದೆತ್ತುತ ಮಂದರಾದ್ರಿಯ ಕುಂದದೆ ಎತ್ತುತ ಹೊಂದಿ ನರಹರಿ ಅಂದರೂಪ ಹೊಂದಿ ಕಜ್ಜಪನನ್ನ ನರಕತೆಯಿಂದ ಇರಿದು ಒಟ್ಟು ಬೆಂತೆಣಿದೆ ಮದದಿಂದ ಮೆರಬ ಮದಾಂಧ ಬಲಿಯಪ್ಪ ಸುಂದರಗೆ ಮದದಿಂದ ಒತ್ತಿ ಸುರೇಂದ್ರ ಸುಮನಸ ಬೃಂದ ಒರೆದೂರ ಎಂದೆಣಿದೆ ಮುದದಿಂದ ಪೊಗಳಿದೆಯೇ ಕುಂದ ಕೊಟ್ಮಲ ರದನ ಆಗ ಪತಿಯೇ ಮಲ್ಲಿಗೆಯ ಮೊಗ್ಗನ್ನು ಯಾವ ರೀತಿ ಒಂದೇ ರೀತಿಯಾಗಿ ಪೋಣಿಸುವುದು, ಅಂತೆಯೇ ಇರುವುದು ನಿಮ್ಮ ದಂತಪಂಥಿ. ಹೌದೇ? ಆ ದಂತಪಂಥಿಯನ್ನು ತೋರುತ್ತಾ ನಗೆಯನ್ನು ಬೀರುತ್ತಾ ನೀವು ಮಾಡಿದಂತಹ ಲೀಲಾ ನಾಟಕ ಸ್ವಾಮಿ, ಇದನ್ನು ಹೇಳುವುದಕ್ಕೆ ನನ್ನಲ್ಲಿರುವಂತಹ ಒಂದು ನಾಲಗೆ ಸಾಕಾಗಿ ಹೋಗಿದೆ ಸ್ವಾಮಿ. ಇದು ಸಾಲದು ಸಾಲದು ಎನ್ನುವ ಹಾಗೆ ಆಗುವುದು. ಯಾಕೆ? ಯಾಕೆ? ಮತ್ಸ್ಯಾವತಾರದಿಂದ
ನೀವು ಸೋಮನೆನ್ನುವಂತಹ ತಮಾಸುರನನ್ನು ನೀವು ವಧಿಸಿದವರಿದ್ದೀರಿ. ಆಹಾ. ಇನ್ನು ಮಂದರಗಿರಿಯನ್ನು ಎತ್ತುವುದಕ್ಕೋಸ್ಕರವಾಗಿ ನೀವು ಕೂರ್ಮಾವತಾರಿಯಾಗಿದ್ದೀರಿ. ಹಾ. ಅಷ್ಟು ಮಾತ್ರವಲ್ಲ, ಮಡದಿಯಾದಂತಹ ಭೂದೇವಿಯನ್ನು ಪೀಡಿಸುತ್ತಿದ್ದಂತಹ ಹಿರಣ್ಯಾಕ್ಷನನ್ನು ಹಾ. ಕೊಲ್ಲುವುದಕ್ಕಾಗಿ ನೀವು ಪಡೆದಂತಹ ಅವತಾರ ವರಾಹ ಅವತಾರ. ಇನ್ನು ಬಾಲಕ ಭಕ್ತ ನಿಮ್ಮ ಹರಿನಾಮ ಸ್ಮರಣೆಯನ್ನು ಮಾಡುತ್ತೇನೆ ಎನ್ನುವಂತಹ ಒಂದೇ ಕಾರಣದಿಂದಲಾಗಿ ಆತನಿಗೆ ಪೀಡಿಸುತ್ತಾ ಇದ್ದ ಹಿರಣ್ಯ ಕಶ್ಯಪ, ಆತನನ್ನು ನೀವು ನರಸಿಂಹ ರೂಪದಿಂದ ಕೊಂದವರಿದ್ದೀರಿ. ಸರಿ. ಇನ್ನು ಸಜ್ಜನರಾದಂತಹ ದೇವತೆಗಳನ್ನು ಕೊರೆಯುವುದಕ್ಕೋಸ್ಕರವಾಗಿ ನೀವು ವಾಮನಾವತಾರಿಯಾಗಿ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಹತ್ತಿದಂತಹ ಸಾಹಸಿ ನೀವು. ಸರಿ. ನಿಮ್ಮ ಈ ಬಗೆಯ ಸಾಹಸದಿಂದಾಗಿ ನಾನು ಮನಸ್ಸಿಗೆ ಸಂತೋಷ ಆಗಿದ್ದೇನೆ, ಸಂತೃಪ್ತಳಾಗಿದ್ದೇನೆ. ಈ ಸಾಧನೆಯನ್ನು ಮಾಡಿದಂತಹ ನಿಮ್ಮನ್ನು ಪಡೆದಂತಹ ನಾನೇ ಧನ್ಯಳು ಪ್ರಭೋ, ನಾನೇ ಧನ್ಯಳು, ನಾನೇ ಧನ್ಯಳು. ಲಕ್ಷ್ಮಿ, ಓ, ನಿನ್ನ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಆದರೆ ಒಂದುಂಟು. ಏನದು? ನಾನು ಆವಾಗಲೇ ಹೇಳಿದ್ದೆ, ಹಾ ನಿನ್ನ ಧ್ವನಿ ಎನ್ನುವುದು ನನ್ನ ಅಂತರಾಳದ ಧ್ವನಿ. ಹಾ ಇದು ಕೆಲವರು ಆಡಳಿಕ್ಕೂ ಸಾಕು. ವಿಷ್ಣು ಲಕ್ಷ್ಮಿ ಹತ್ರ ಹೇಳಿ ಹಾ. ತನ್ನನ್ನು ತಾನು ಹೊಗಳಿಸಿಕೊಂಡ. ಛೇ, ಛೇ. ಹೇಳಿದರೂ ನಮಗೇನು ವ್ಯತ್ಯಾಸವಿಲ್ವಲ್ಲ. ಇಲ್ಲವಲ್ಲ. ಲಕ್ಷ್ಮೀನಾರಾಯಣರು ಅಂದು ಹೇಗೋ ಇಂದು ಹಾಗೆ. ಆದರೆ ಲಕ್ಷ್ಮಿ, ಓ, ನೀನು ಹೇಳುತ್ತಿದ್ದಂತೆಯೇ ನನ್ನ ಕರದಲ್ಲಿ ಇದ್ದಂತಹ ಸುದರ್ಶನ ಈಗ ಬೀಳುತ್ತದೋ ಆಗ ಬೀಳುತ್ತದೋ ಎನ್ನುವ ಹಾಗೆ ಪ್ರಾಯಶಃ ಅವನಿಗೂ ನಿಮ್ಮ ಬಗ್ಗೆ- ಸಮತೋಲನ ತಪ್ಪುತ್ತಾ ಇದ್ದಾನೆ. ಹೌದು. ಏನೋ ಇಳಿದು ಬರುವ ಲಕ್ಷಣ ಕಾಣುತ್ತಾ ಉಂಟು. ನೋಡೋಣ ಅವನ ದಾರಿ ನೋಡೋಣ ಏನಾಗುತ್ತದೆ. ಸರತರವಾದಳನು ಜನಯ ಎರೆಯನ ಶ್ಲಾಘಿಸುತ್ತಿರೆಯೇ ಸಿರಿಯ ರತನ ಕರದುಳಿರುವ ಸುದರ್ಶನ ಕೇಳುತ್ತ ಕಿರುನಗೆಯ ಬೀರುತ್ತ ಎದ್ದು ಇಳಿದು ಕರ ಮುಗಿದೆಂದ. ಪ್ರತಿಕರ್ತವ್ಯಂ ಯೇಷಮೇವ ಸನಾತನ. ಉಪಕಾರ ಮಾಡಿದಾತನಿಗೆ ಪ್ರತ್ಯುಪಕಾರ ಮಾಡಲೇಬೇಕು. ಒಂದು ವೇಳೆ ಪ್ರತ್ಯುಪಕಾರ ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಅಪಕಾರ ಮಾಡುವುದಕ್ಕೆ ಹೋಗಲೇ ಕೂಡದು. ಇಂದು ಅಂತಹ ಘಟನೆ ಈ ವೈಕುಂಠದಲ್ಲಿ ಘಟಿಸುತ್ತಾ ಇದೆ. ಸಾತ್ವಿಕತ್ವವೇ ತುಂಬಿರಬೇಕಾದಂತಹ ಈ ವೈಕುಂಠದಲ್ಲಿ ನಾನು ನನ್ನಿಂದಲೇ ಎಲ್ಲವೂ ನಿಮ್ಮಿಂದಲೇ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ದುಷ್ಟದ ದಮನದಲ್ಲಿ ಹರಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾನೆ ಎನ್ನುವ ಹಾಗೆ ಲಕ್ಷ್ಮೀದೇವಿ ಹೊಗಳುತ್ತಾ ಇದ್ದಾಳೆ. ಹಾಗಿದ್ರೆ ಹರಿ ಮಾಡುವ ಸಾಧನೆಯಲ್ಲಿ ಸುದರ್ಶನನ ಪಾತ್ರ ಏನು, ಎಷ್ಟು ಎನ್ನುವುದರ ಬಗ್ಗೆ ಉಲ್ಲೇಖವೇ ಇಲ್ಲ. ಹಾಗಿದ್ರೆ ನಾನೇನು ನಾನೆಷ್ಟು ಎನ್ನುವುದನ್ನು ತೋರಿಸಿಕೊಡಬೇಕು. ಲಕ್ಷ್ಮೀದೇವಿಗೆ ನನ್ನ ಪರಾಕ್ರಮದ ಆಳ ಏನು ಎನ್ನುವುದನ್ನು ಇನ್ನಾದರೂ ಮನವರಿಕೆ ಮಾಡಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಆಯುಧವಾದಂತಹ ನಾನು ಇಂದು ವ್ಯಕ್ತಿ ರೂಪವನ್ನು ಧರಿಸಿ ಬರಬೇಕಾಯಿತು. ನನ್ನ ಮಾತು ಲಕ್ಷ್ಮೀದೇವಿಯಲ್ಲಿ. ಅಮ್ಮ, ಪಾದಾಂಬುಜಗಳಿಗೆ ಬಡಬಟ್ಟಿ. ಸುದರ್ಶನ, ಏನು ಬಹಳಷ್ಟು ಆಶ್ಚರ್ಯವಾಗುತ್ತಾ ಉಂಟು. ಏನು ಆಶ್ಚರ್ಯ? ಯಾವಾಗಲೂ ನೀನು ತಂದೆಗೆ ನಮಸ್ಕರಿಸಬೇಕಾದದ್ದು. ಹೌದು. ಆದ್ರೆ ಇಂದು ವಿಶೇಷವಾಗಿ ನನಗೆ ನಮಸ್ಕರಿಸುತ್ತಾ ಇದ್ದೀಯಲ್ಲ. ಮೊದಲು ಮಾತೃದೇವೋಭವ ಅಲ್ವ, ಆಮೇಲೆ ಅಲ್ವಾ ಪಿತೃದೇವೋಭವ. ಹೌದು. ಮತ್ತೆ ಮಾತಿಗೆ ನಮಸ್ಕರಿಸಿದ ತಪ್ಪೇನು? ಅಲ್ಲ, ಆದ್ರೆ ಮಾತಿಗೆ ದೇವರು ಯಾರು ಹೇಳಂತೆ? ಮಾತಿಗೆ ದೇವರು ಪತಿ. ಹೌದು. ಹೌದು. ಅವರಿಗೂ ಕೂಡ ನೀನು ಗೌರವವನ್ನು ಸೂಚಿಸಬೇಕು.
ಕೊಡುವುದಿಲ್ಲ ಅಂತ ಹೇಳಿಲ್ವಲ್ಲ. ಮತ್ತೆ ಯಾವಾಗ ಕೊಡುತ್ತೇನೆ. ಮೊದಲು ಎಲ್ಲರೂ ನಿಮ್ಮನ್ನು ಕರೆಯುವುದು ಹೇಗೆ? ಅವರನ್ನು ಹೇಗೆ? ಲಕ್ಷ್ಮೀನಾರಾಯಣ. ಹೌದು, ಮೊದಲು ಬರುವುದು ಯಾರು? ನನ್ನ ಹೆಸರು. ಹೌದು. ಅದು ಹಾಗಾಗಿ ನಿನಗೆ ಮೊದಲು ನಮಸ್ಕಾರ. ಹರಿಯೇ, ನಿನಗೂ ಪ್ರತಿ ಉತ್ತರವಿದೆ. ಅದೇನು ಅಷ್ಟೊಂದು ಲಘುವಾಗಿ? ನಿನಗೆ ಲಘುವಾಗಿ ಕಂಡ್ರೆ ನನ್ನದೇನು ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇರ್ಲಿ, ನಮ್ಮವನಲ್ಲವೇ ನೀನು? ಅಷ್ಟು ಗೊತ್ತುಂಟಲ್ಲ. ಹಾ. ಅಮ್ಮ, ಓ, ನಿಮ್ಮಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು. ನನ್ನಲ್ಲಿ ಮಾತಾಡುದು? ನಿಮ್ಮಲ್ಲೇ ಮಾತಾಡ್ಲಿಕ್ಕೆ ಉಂಟು. ನನ್ನಲ್ಲಿ ಮಾತಾಡುದು? ಹೌದು. ಅದಕ್ಕೆ ನಾನೇ ನೀವು ಅಲ್ಲೇ ಬದಿಯವರ ಬದಿಯಲ್ಲೇ ಕೂತ್ರೆ ಹಾ, ನಿಮಗೆ ಸಂಭಾಷಣೆ ಮಾಡುವುದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಎದ್ದು ಬೆದರು ಬರಬೇಕು. ಸ್ವಾಮಿ, ಓ, ನನ್ನಲ್ಲಿ ಅವನಿಗೆ ಮಾತಾಡ್ಲಿಕ್ಕೆ ಉಂಟಂತೆ. ನನ್ನನ್ನು ಸ್ವಲ್ಪ ಮುಂದೆ ಮಾತನಾಡು ಲಕ್ಷ್ಮಿ. ಮಗನಾದವನಿಗೆ ತಾಯಿಯಲ್ಲಿ ಮಾತನಾಡಬೇಕಂತೆ. ಹಾ. ಏನೋ ಇರಬೇಕು, ಕೇಳಿಕೊಂಡು ಬಾ. ಆದೀತು ಸ್ವಾಮಿ. ಸರಿ. ಅಮ್ಮ, ಹೀಗೆ ಬನ್ನಿ. ಆಲಿಸಬೇಕು. ಏನದು? ಲಾಲಿ ಪೂದಲೆ ತಾಯೇ ಏನದು? ಎನ್ನರಿಕೆಯ ನೊಂದ ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿ. ಲಾಲಿ ಪೂದೆಲೆ ತಾಯೇ ಎನ್ನರಿಕೆಯ ನೊಂದ ಏನದು ಕಂದ? ಲಕ್ಷ್ಮೀ ದೇವಿ, ಎನ್ನ ಅರಿಕೆಯು ಒಂದ ಲಕ್ಷ್ಮೀ ದೇವಿ. ನಿಮ್ಮ ಲೋಲನ ಪಗಳುತ್ತಲಿರುವುದು ಸಹಜವು, ನಿಮ್ಮ ಲೋಲನ ಪಗಳುತ್ತಲಿರುವುದು ಸಹಜವು ಲಕ್ಷ್ಮೀ ದೇವಿ. ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಹಜವು ಲಕ್ಷ್ಮೀ ದೇವಿ. ಲಾಲಿ ಕೂದಲೆ ತಾಯೇ ಎನ್ನರಿಗೆ ಆನಂದ ಲಕ್ಷ್ಮೀ ದೇವಿ. ಲಕ್ಷ್ಮೀದೇವಿ, ಕಂದ, ನಾನು ಆಡುವ ಮಾತನ್ನು ನೀವು ಲಾಲಿಸಬೇಕು. ಆದೀತಪ್ಪ. ಬರೀಯ ಕೇಳುವುದಲ್ಲ. ಕೇಳುವುದು ಅಂತ ಹೇಳಿದ್ರೆ ಏನು? ಏನು? ಈ ಕಿವಿಯಲ್ಲಿ ಕೇಳುವುದು, ಈ ಕಿವಿಯಲ್ಲಿ ಬಿಡುವುದು. ಹಾಗಾಗಬಾರದು ನನ್ನ ಮಾತುಗಳು. ನನ್ನ ಮಾತುಗಳನ್ನು ನೀವು ಆಲಿಸಬೇಕು. ಹಾ ಹಾ. ಅಂದ್ರೆ ಕೇಳಿ ಅದನ್ನು ಸರಿಯಾಗಿ ಮನನ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಎನ್ನುವ ನಿರ್ಧಾರಕ್ಕೆ ನೀವು ಬರಬೇಕು. ಆದೀತು. ಹಾಗಾಗಿ ಅಮ್ಮ, ನೀವು ನಿಮ್ಮ ಗಂಡನನ್ನು ಬಹಳವಾಗಿ ಹೊಗಳುತ್ತಾ ಇದ್ದೀರಿ. ಅವರು ಮಾಡಿದಂತಹ ಸಾಧನೆಯ ಕುರಿತಾಗಿ ನಾನು ಹೊಗಳ್ತಾ ಇದ್ದೆ. ಸಾಧನೆ ಎಲ್ಲವನ್ನು ಮಾಡುವುದರ ಮುಖೇನವಾಗಿ ಅಸುರಾರಿ ಎನ್ನುವ ನೆಗಂತೆಯನ್ನು ಪಡೆಯುವುದಕ್ಕೆ ಮೂಲ ಕಾರಣ ನಿನ್ನ ಪತಿದೇವರು ಅಂತಲೇ ಹೇಳ್ತಾ ಇದ್ದರು. ಹೌದು. ಅಲ್ಲ ಅಂತ ಹೇಳುವುದಿಲ್ಲ. ಆದರೂ ಅವರ ಸಹಾಯಕನಾಗಿ ಯಾರೆಲ್ಲ ಇದ್ದಾರೆ, ಏನು ಮಾಡಿದ್ದಾರೆ, ಅವರ ಸಹಾಯ ಏನು, ಅದರ ಬಗ್ಗೆಯೂ ನೀನು ನೆನಪಿಸಬೇಕಿತ್ತು. ನಿನ್ನ ಮಾತು ನನಗೆ ಅರ್ಥವಾಗಲಿಲ್ಲ ಸುದರ್ಶನ. ಇಲ್ಲ ಅಂತ ಆದ್ರೆ ಕೃತಜ್ಞರಾಗ್ತಾರೆ. ಇನ್ನೊಂದು ಸಲ ಹೇಳುತ್ತೇನೆ, ಅರ್ಥ ಆಗುವ ಹಾಗೆ. ಹೇಗೆ? ಅಮ್ಮ, ಓ, ಈ ಹಿಂದೆಷ್ಟೋ ದಾನವರು ದೇವಲೋಕಕ್ಕೆ ದಾಳಿಯನ್ನಿಟ್ಟಿದ್ದಾರೆ. ಸತ್ಯ. ದೇವೇಂದ್ರ ಯುದ್ಧದಲ್ಲಿ ಸೋತು ಬರುವುದೆಲ್ಲಿಗೆ? ನಮ್ಮವರಲ್ಲಿಗೆ. ವೈಕುಂಠಕ್ಕೆ. ಹೌದು. ಬಂದು ತನ್ನ ಅಳಲನ್ನು ತೋಡಿಕೊಳ್ಳುತ್ತಾ ಇರ್ತಾರೆ. ಹೌದು. ಆವಾಗ ನಿನ್ನ ಪತಿದೇವರವರಿಗೆ ಧೈರ್ಯದ ಮಾತನ್ನಾಡ್ತಾರೆ. ಆಡುವ ಕಾಲಕ್ಕೇನು ಮಾಡ್ತಾರೆ? ಏನು? ಒಮ್ಮೆ ನನ್ನನ್ನು ಹೀಗೆ ನೋಡುತ್ತಾರೆ. ಆಗ್ಲಿ ನಾನು ಅವರನ್ನು ಕೊಂದು ಕೊಡುತ್ತೇನೆ ಅಂತ ನಾನು ಒಪ್ಪಿಗೆ ಕೊಟ್ಟ ಮೇಲೆ ಕಳರನ್ನು ನಾನು ತರೆದು ಕೊಡುತ್ತೇನೆ ಎನ್ನುವ ಹಾಗೆ
ತಂಗಿಯ ಜೊತೆಯಲ್ಲಿದ್ದುದರಿಂದ ಕಳರ ಹನನಕ್ಕೆ ಅದು ಸಾಧ್ಯವಾಯಿತು ಅಂತ ಹೇಳ್ತಾ ಇದ್ದೇನೆ. ಮುಚ್ಚಬಾಯ್ ಮುಚ್ಚು ಬಾಯಿ. ಮುಚ್ಚ ಮುಚ್ಚಲ ಬಾಯ ಕಿತ್ತಿನ ಮಾಡಿಯ ಕೊತ್ತದಿರೆನ್ನೊಡನೆ ಅಚ್ಚುತಗಿಂತನಿ ಅಚ್ಚ ಬೀರಲು ನಿನ್ನ ಹೆಚ್ಚಿಗ ಇದು ಕಂಡುದು ಮುಚ್ಚು ಬಾಯಿ. ಮುಚ್ಚು ಬಾಯಿ ಸುದರ್ಶನ, ಮುಚ್ಚು ಬಾಯಿ. ಆಡಬಾರದನ್ನು ನಾನು ಆಡಿದ್ದೇನೆ. ಅಧಿಕವಾಗಿ ನೀನು ಮಾತಾಡುತ್ತಾ ಇದ್ದೀಯ, ಅಧಿಕವಾಗಿ ನೀನು ಮಾತಾಡುತ್ತಾ ಇದ್ದೀಯ. ನಿಮ್ಮದು ಅಧಿಕಾದ ಕಾರಣ ನನಗೆ ನಾನು ನನಗೆ ಸಿಟ್ಟು ಬರಿಸಿದ್ದಿ, ಹೌದೇನು? ನಿಮಗೆ ಯಾವಾಗ ಸಿಟ್ಟು ಬರ್ತದೆ ಅಂತ ಯಾರಿಗೆ ಹೇಳಿ? ಪರಮ ಪಾವನವಾದಂತಹ ವೈಕುಂಠ ಲೋಕದಲ್ಲಿ ಇದ್ದೀಯ. ಸಿಟ್ಟು ಬರಬಾರದು. ಇಲ್ಲ, ಅದು ಸಿಟ್ಟು ಬಂತಲ್ಲ ನಿಮಗೆ. ಇದು ಸಾತ್ವಿಕವಾದಂತಹ ಪ್ರದೇಶ. ಹಾ. ಇಲ್ಲಿ ನೀನು ರಜೋಬೈತನಾಗಿ ಮಾತನಾಡುತ್ತಾ ಇದ್ದಿ. ಅಚ್ಯುತನಿಗಿಂತಲೂ ನೀನು ಮಿಗಿಲು ಎನ್ನುವ ಹಾಗೆ ನೀನು ಹೇಳುತ್ತಾ ಇದ್ದಿ. ಹತ್ತುದರಿಗಿಂತ ನಾ ಹೆಚ್ಚಿನವನು. ಹೌದೇನೋ? ನನ್ನವರು ಹೇಳುವಂತಹ ಮಾತು ಅಲ್ಲ. ನಮ್ಮವರು ರಕ್ಕಸರನ್ನೆಲ್ಲ ಕೊಂದದ್ದು ನನ್ನ ಸಹಾಯದಿಂದ. ನಿನ್ನ ಸಹಾಯದಿಂದ. ಹೌದು. ಆದೀತಪ್ಪ, ಸುದರ್ಶನವನ್ನು ಹಿಡಿದುಕೊಂಡು ಅವರು ರಕ್ಕಸರನ್ನು ತೈದಂತಹ ಸಂದರ್ಭದಲ್ಲಿ ನಿನ್ನ ಪಾತ್ರ ಇದೆ ಎನ್ನುವ ಹಾಗೆ ನಾನು ಕೂಡ ತಿಳಿಯುತ್ತೇನೆ. ಆದರೆ ನಮ್ಮವರು ಇನ್ನು ಕೆಲವೊಂದು ಸಾಧನೆಗಳನ್ನು ಮಾಡಿದ್ದಾರಲ್ಲ, ಮತ್ಸ್ಯಾವತಾರಿಯಾಗಿ, ಕೂರ್ಮಾವತಾರಿಯಾಗಿ. ಆವಾಗ ನೀನು ಎಲ್ಲಿ ಹೋಗಿದ್ದಿ? ನಿಮಗೆ ಮೊದಲು ಸಿಟ್ಟು ಬಂತ? ಹೌದು. ಏನು? ಕಂಡುದ ನುಡಿದರೆ ಕೆಂಡದಂತಹ ಸಿಟ್ಟು ಕೆಂಡದಂತಹ ಸಿಟ್ಟು ಕಂಡುದ ನುಡಿದರೆ ಕೆಂಡದಂತಹ ಸಿಟ್ಟು ಕೆಂಡದಂತಹ ಸಿಟ್ಟು ಲಕ್ಷ್ಮೀ ದೇವಿ ನಿಮ್ಮ ಗಂಡ ನಲ್ಲ ತಿರ್ತಡೆ ಗಂಡ ನಿಮ್ಮ ಗಂಡ ನಲ್ಲ ತಿರ್ತಡೆ ಗಂಡ 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 ಖಂಡಿತ ಕಂಡುದ ನುಡಿದರೆ ಕೆಂಡದಂತಹ ಸಿಟ್ಟು ಲಕ್ಷ್ಮೀ ದೇವಿ ನಿಮ್ಮ ಗಂಡ ನಾನಲ್ಲ ತಿರ್ತಡೆ ಗಂಡ 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 ಖಂಡಿತ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಏನು? ನಾನು ಆಡಿದ ನುಡಿಯನ್ನು ಕೇಳಿ ನನಗೆ ಸಿಟ್ಟು ಬಂದಿದೆ, ಒಳಗಿದ್ದುಕೋ ಅಂತ ಹೇಳ್ತಿದ್ದೆ. ಒಂದು ಮಾತುಂಟು. ಏನು? ಕಂಡುದ ಕಂಡ ಹಾಗೆ ಹೇಳಿದ್ರೆ ಕೆಂಡದಂತಹ ಸಿಟ್ಟಂತೆ. ಸಿಟ್ಟು ಬರುವ ಹಾಗೆ ನೀನು ಮಾತನಾಡಿದ್ದೆ, ಆದ್ರಿಂದ ಸಿಟ್ಟು ಬಂದಿದೆ ನನಗೆ. ಇತರನು ಇದ್ದ ಹಾಗೆ ಎದ್ದು ಬಂದು ಎದೆಗೆ ಒತ್ತನಂತೆ. ಯಾವುದೋ ಇದ್ದದ್ದು? ನಾನು ಹೇಳಿದ್ದೆಲ್ಲ ಇದ್ದದ್ದೇ. ಯಾವ ರೀತಿಯಾಗಿ? ಸತ್ಯವಾದಂತಹ ನುಡಿಗಳನ್ನು ಆಡಿದ್ದೇನೆ. ಈ ಹಿಂದೆ ಅನೇಕ ಅವತಾರವನ್ನು ನಿಮ್ಮ ಗಂಡ ಎತ್ತಿದ್ದಾರೆ. ಹೌದು. ಕೂಳರನ್ನು ಕೊಲ್ಲುವುದಕ್ಕೆ ಬೇಕಾಗಿ ಅವತಾರವನ್ನೆತ್ತಿ ನನ್ನ ಸಹಾಯದಿಂದ ಕಳರ ದಮನವನ್ನು ಮಾಡಿದ್ದಾರೆ ಎನ್ನುವ ಸತ್ಯಾಂಶವನ್ನೇ ಹೇಳ್ತಾ ಇದ್ದೇನೆ. ಒಂದು ವೇಳೆ ನಾನು ನಿಮ್ಮ ಗಂಡನನ್ನು ಸೇರದೆ ಇದ್ರೆ ನಿಮ್ಮ ಗಂಡ ಕಳರನ್ನು ವಧಿಸುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿಮ್ಮ ಗಂಡ ಬರೇ ದಂಡ ಆಗ್ತಾ ಇದ್ರು. ನಿಮ್ಮ ಗಂಡ ಬರೀ ದಂಡ ಆಗಬಾರದು, ದಂಡವಾಗಿ ಕಳರ ಹನನವನ್ನು ಮಾಡಬೇಕು ಎನ್ನುವ ಕಾರಣಕ್ಕಾಗಿಯೇ ನಾನೇ ಅವರ ದಂಡವಾಗಿದ್ದು ಕಳರನ್ನೆಲ್ಲ ಕೊಂದು ಯಮನಾಲಯಕ್ಕೆ ಅಟ್ಟಿದವ. ಸರಿ 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 ಸರಿ. ಸರಿ ಸರಿ ರಮಣನು ರಮಣನು ಮತ್ಸ್ಯ ವರಗ ಕೂರ್ಮ ನರಸಿಂಹ
ಮತ್ಸ್ಯ ವರಗ ಕೂರ್ಮ ನರಸಿಂಹ ವಟುರು ಆ ಸಂದರ್ಭದಲ್ಲಿ ನೀನು ಸರಸರಿ ರಮಣನ್ ಮತ್ಸ್ಯ ವರಗ ಕೂರ್ಮ ನರಸಿಂಹ ವಟುರು ಧರಿಸಿ ದಾನವರನು ಕರೆದಾಗ ನೀನೆಲ್ಲಿ ಧರಿಸಿ ದಾನವರನ್ನು ಕರೆದಾಗ ನೀನೆಲ್ಲಿ ತೆರಳಿ ಅಡಗಿರ್ತೆ ಹೇಳು ಎಲ್ಲಿ ಅಡಗಿರ್ತೆ ಹೇಳು ಸರಿ ಸರಿ ರಮಣನು ಸುದರ್ಶನ, ಲಕ್ಷ್ಮೀದೇವಿ ನಿನ್ನ ಮಾತುಗಳನ್ನು ಕೇಳುವಾಗ ನನಗೆ ಸಿಟ್ಟು ಬಂದಿದೆ. ಅದಕ್ಕೆ ನೀನು ಹೇಳಿದ್ದಿ ನಿನ್ನ ಸಹಾಯದ ಮೂಲಕವಾಗಿ ನಿನ್ನ ಗಂಡ ರಕ್ಕಸರನ್ನೆಲ್ಲ ಜಯವನ್ನು ಪಡೆದಿದ್ದಾರೆ, ನನ್ನ ರಕ್ಕಸರನ್ನು ಗಂಡ ಕೊಂದಿದ್ದಾರೆ. ಕೊಂದಿದ್ದಾರೆ ಎನ್ನುವ ಹಾಗೆ. ಹೌದೇನು? ಏನು? ಒಂದು ವ್ಯಕ್ತಿಯನ್ನು ಒಂದು ವಿಚಾರವನ್ನು ಹೇಳುವಾಗ ಹಾ. ಅದಕ್ಕೆ ಸರಿಯಾದಂತಹ ಸಾಕ್ಷಿಯನ್ನು ನೀನು ನೀಡಬೇಕು. ಸರಿ ಸರಿ, ಸಾಕ್ಷಿ ಇಲ್ಲದೆ ಏನೂ ಆಗುವುದಿಲ್ಲ. ಏನನ್ನು ನೀನು ಹೇಳಕೂಡದು. ಹೌದು. ಹೌದೇನು? ಹಾ. ಸುದರ್ಶನನ್ನು ಹಿಡಿದು ಹಾ. ಅಸುರರನ್ನು ಕೊಂದ ಬಗ್ಗೆ ನಾನು ಹೇಳುವುದೇ ಅಲ್ಲ. ಹಾ. ಸುದರ್ಶನ ಇಲ್ಲದೆ ಹಾ. ನನ್ನ ಗಂಡ ಮಾಡಿದಂತಹ ಸಾಧನೆಗಳು ಹಾ. ಅದೆಷ್ಟೋ ಇದೆ. ಇಲ್ಲದೆ ಎನ್ನುವಂತಹ ನಿರ್ಧಾರಕ್ಕೆ ನೀವು ಬಂದಿದ್ದೀರಿ. ಹೌದು. ಇದೆ ಎನ್ನುವಂತಹ ಸ್ಪಷ್ಟ ವಿಚಾರವನ್ನು ನಾನು ಹೇಳುತ್ತೇನೆ. ವೇದ ಚೋರ ತಮನ ತರಿಯಲು ಮತ್ಸ್ಯನಾದವರು. ಯಾವುದು? ಮತ್ಸ್ಯನಾದರು. ಮತ್ಸ್ಯಾವತಾರವನ್ನು ಹೌದು. ತಾಳಿದ್ದಾರೆ. ಹೌದು. ಅಮ್ಮ, ಓ ಮತ್ಸ್ಯಾವತಾರವನ್ನು ತಾಳಿ ಯಾರನ್ನು? ತಮಾಸುರನ್ನು ಕೊಂದರು. ತಮಾಸುರನನ್ನು ಕೊಂದದ್ದು. ಹೇಗೆ ಬಡಿದು ಹೇಗೆ? ಕೊಂದದ್ದಾ? ಸುದರ್ಶನನ್ನು ಹಿಡಿದುಕೊಂಡದ್ದಲ್ಲ, ಮತ್ತೆ ಆತನ ರೆಕ್ಕೆಯಿಂದ ಬಡಿದು ಕೊಂದದ್ದು. ಮತ್ಸ್ಯದ ರೆಕ್ಕೆಯಿಂದ ಬಡಿದು ಕೊಂದದ್ದು. ಕೊಂದದ್ದು ರೆಕ್ಕೆಯಿಂದಲೇ ಹೌದಲ್ಲ? ಹೌದು. ಹೌದಲ್ಲ? ಹೌದು. ಅಷ್ಟು ಮಾತ್ರವಲ್ಲ, ಮುಂದುವರಿಸಿ. ಅಸುರರು ಒಂದಾಗಿ ಸೇರಿಕೊಂಡು ಸಮುದ್ರವನ್ನು ಮತಿಸಿದಂತಹ ಸಂದರ್ಭದಲ್ಲಿ ಹಾ. ಇನ್ನೇನು ಆ ಮಂದರ ಪರ್ವತವು ಹಾ. ಕೆಳಗೆ ಇಳಿಯುತ್ತಾ ಉಂಟು ಅಂತ ಸಂದರ್ಭದಲ್ಲಿ ಹಾ. ನನ್ನ ಗಂಡ ಹಾ. ಕೂರ್ಮಾವತಾರಿಯಾಗಿ ಹಾ. ಮಂದರಗಿರಿಯನ್ನು ಎತ್ತಿದರು. ಹೇಗೆ ಎತ್ತಿದ್ದು? ಆ ಕೂರ್ಮನ ಬಲಿಷ್ಠವಾದ ಚಿಪ್ಪಿನ ಮೂಲಕವಾಗಿ ಹಾ. ನನ್ನ ಗಂಡ ಆ ಮಂದರಗಿರಿಯನ್ನು ಪರ್ವತವನ್ನು ಎತ್ತಿದ್ದು. ಎತ್ತಿದ್ದು. ಚಿಪ್ಪಿನಿಂದಲೇ ಅಲ್ವಾ? ಹೌದು. ಚಿಪ್ಪು ಆವಾಗ ಅದನ್ನು ನೀನು ಒಪ್ಪಿಕೊಂಡಿದ್ದೀರಲ್ಲ? ಒಪ್ಪಿದ್ದೇನೆ. ಆವಾಗ ನೀನು ಎಲ್ಲಿದ್ದಿ ಅಂತ ಇರಬೇಕು. ಹಾ, ಹಾ. ಇನ್ನು ಹಾ. ನನ್ನವರ ಸ್ವಾಮಿಯ ಮಡದಿಯನ್ನು ಪೀಡಿಸುತ್ತಾ ಇದ್ದ ಹಿರಣ್ಯಾಕ್ಷನೆನ್ನುವಂತಹ ದೈತ್ಯ ಅಂತಹ ಸಂದರ್ಭದಲ್ಲಿ ಹಾ. ಶ್ವೇತ ವರಹನಾಗಿ ಆ ವರಹನ ದಾಡೆಯಿಂದ ತಿವಿದುಕೊಂಡದ್ದು. ಸುದರ್ಶನನ್ನು ಹಿಡಿದುಕೊಂಡದ್ದಲ್ಲ, ಒಂದತ್ತು ದಾಡೆಯಿಂದಲೇ. ಹೌದು. ಹಾ, ಹಾ. ಆಯ್ತು. ಇನ್ನು ಇವರ ಭಕ್ತನಾದಂತಹ ಪ್ರಹ್ಲಾದನನ್ನು ಪಡೆಯುವುದಕ್ಕೆ ಹಾ. ನರಸಿಂಹಾವತಾರಿಯಾಗಿ ಹಾ. ನಖದಿಂದ ಬಗೆದುಕೊಂಡದ್ದು. ಸುದರ್ಶನ ಹಿಡಿದುಕೊಂಡದ್ದಲ್ಲ. ಗೊತ್ತಾಯ್ತಾ? ಹಾ. ಆವಾಗ ನೀನು ಒಂದದ್ದು ನಖದಿಂದಲೇ ಅಲ್ವಾ? ಹೌದು. ಆ ಕಾರಣದಿಂದ ಅಲ್ವಾ ಲೋಕಕ್ಕೆ ಸುಖ ಆದದ್ದು? ಹೌದೌದು. ಅಷ್ಟು ಮಾತ್ರವಲ್ಲ, ಇನ್ನು ದೇವತೆಗಳನ್ನು ಪೊರೆಯುವುದಕ್ಕೆ ವಾಮನ ವಟುವಾಗಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ಕಟ್ಟಿದ್ದಾರೆ. ಆವಾಗ ಯಾವುದರಲ್ಲಿ ಪಾತಾಳಕ್ಕೆ ಹಾಕಿದ್ದು? ಅವರ ಬಲಿಷ್ಠವಾದಂತಹ ಪಾದದಲ್ಲಿ ಅವರು ಒತ್ತಿ ಆತನನ್ನು ಪಾತಾಳಕ್ಕೆ ಅಟ್ಟಿದ್ದೇ ಹೊರತು ಕಿತ್ತು ಪಾದದಿಂದ ಸುದರ್ಶನವನ್ನು ಹಿಡಿದು ಕಡಿದು ಅವನನ್ನು ಪಾತಾಳಕ್ಕೆ ದೂಡಿದ್ದಲ್ಲ. ಕಿತ್ತು ಪಾದದಿಂದಲೇ ಅಲ್ವಾ? ಹೌದು. ಇಷ್ಟೆಲ್ಲ ಸಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರೊಂದಿಗೆ ನೀನು ಎಲ್ಲಿದ್ದಿ? ಅದನ್ನು ಹೇಳು. ಮೊದಲು ಯಾವ ಅವತಾರ? ಮತ್ಸ್ಯಾವತಾರ. ಮತ್ಸ್ಯಾವತಾರ. ಹೌದು. ಮತ್ಸ್ಯನ ರೆಕ್ಕೆಯೋ ಕೂರ್ಮನ ಚಿಪ್ಪಿನೋ ಹೌದು ತಾಯಿ. ಏನು? ಮತ್ಸ್ಯನ ರೆಕ್ಕೆಯೋ ಕೂರ್ಮನ ಚಿಪ್ಪಿನೋ
ಪೃಥ್ವೀಧರನ ಗಂಧದೋ ಮತ್ತೆ ಮನುಜ ಹರಿ ಉಗುರೊಳಗಿದ್ದೂರ ಮತ್ತೆ ಮನುಜ ಹರಿ ಉಗುರೊಳಗಿದ್ದು ನಾ ಇತ್ತೆ ಸಹಾಯವನು ನಾನಿತ್ತೆ ಸಹಾಯವನು ಇತ್ತೆ ಸಹಾಯವನು ಆ ಮತ್ತೆ ಮನುಜ ಹರಿ ಉಗುರೊಳಗಿರ್ದೂರ ಉಗುರೊಳಗಿರ್ದೂರ ಇತ್ತೆ ಸಹಾಯವನು ನಾನಿತ್ತೆ ಸಹಾಯವನು ಮಧ್ಯಾಹ್ನಕ್ಕೆ ಕೂರ್ಮನ ಚಿಪ್ಪಿನೋರ್ ಪೃಥ್ವಿದಾರನ ಕಂತದೋಳ್ ಪೃಥ್ವಿದಾರನ ಕಂತದೋಳ್ ಮತ್ತೆ ಮನುಜ ಹರಿ ಉಗುಳೊರಗಿರ್ತು ನ ಇತ್ತ ಸಹಾಯವನು ನ ನಿತ್ಯ ಸಹಾಯವನು ನಿತ್ಯ ಸಹಾಯವನು ಮಕ್ಕನಾರಕೆಯೋ ಕೂರ್ಮನ ಚಿಪ್ಪಿನೋಳ್ ಪೃಥ್ವಿದಾರನ ದಂತದೋಳ್ ಮತ್ತೆ ಮನುಜ ಹರಿ ಉಗುಳೊರಗಿರ್ತು ನ ಇತ್ತ ಸಹಾಯವನು ನ ನಿತ್ಯ ಸಹಾಯವನು ನ ನಿತ್ಯ ಸಹಾಯವನು ಆ ನಾ ನಿತ್ಯ ಸಹಾಯವನು ಅಮ್ಮ ಸುದರ್ಶನ ದುಷ್ಟರ ದಮನವನ್ನು ಮಾಡುವಲ್ಲಿ ಮೊದಲಾಗಿ ಮತ್ಸ್ಯಾವತಾರಿಯಾದರು ನಿಮ್ಮ ಗಂಡ. ಹೌದು, ಮತ್ಸ್ಯಾವತಾರವನ್ನು ತಾಳಿ ದಮನನ್ನು ಕೊಂದಿದ್ದಾನೆ. ಹೌದು, ಸುದರ್ಶನವನ್ನು ಹಿಡಿದುಕೊಂಡದ್ದಲ್ಲ, ಕೊಂದದ್ದು ಹೇಗೆ ಅಂತ ಹೇಳಿದ್ರಿ? ಮತ್ಸ್ಯನ ರೆಕ್ಕೆಯಿಂದ ಬಡಿದುಕೊಂಡದ್ದು. ಕೊಂದದ್ದು ಮತ್ಸ್ಯನ ರೆಕ್ಕೆಯಿಂದ ಬಡಿ ನಿಮಗೆ ಕಿವಿ ಕೇಳುದಿಲ್ವಾ? ನೀವು ಹೇಳುವಷ್ಟು ಮತ್ತೆ ಕೇಳುವುದಕ್ಕೆ ಚಂದ. ಯಾಕೆ? ಕೊಂದದ್ದು
ಸುದರ್ಶನ ಏನು ಮಾತು ಮೌನ ಆಯ್ತಾ? ಅಮ್ಮ ರೆಕ್ಕೆ ನನಗೆ ನೀನೇ ಹೇಳಿದ್ರೆ ಆಗುದೆಲ್ಲವೋ? ನನ್ನ ಸ್ವಾಮಿ ನನಗೆ ಅದಕ್ಕೆ ಉತ್ತರವನ್ನು ಆಗ್ಲಿ, ಅವರಲ್ಲಿಯೇ ಕೇಳಿ. ಸ್ವಾಮಿ, ಅವ ಆಗಿದ್ದದ್ದು ಮತ್ಸ್ಯ ಅಂತೆ. ಆವಾಗ ಅವನ ಮದುವೆ ಆಗಿದ್ದದ್ದು ನಾನು ಅದನ್ನೊಂದು ಬಿಟ್ಟಿದ್ದಾನೆ, ನೀನು ಸೇರಿಸಬೇಡ. ಅಲ್ಲ, ಅವ ರೆಕ್ಕೆ ಅವನಂತೆ ಎಂತದ್ದು ಸ್ವಾಮಿ? ಲಕ್ಷ್ಮಿ, ಓ ಸುದರ್ಶನನೇ ಆಗಿದ್ದ ನನ್ನ ರೆಕ್ಕೆ. ಹೌದೇ? ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನಿನಗೇನು ಸೊಕ್ಕೆ? ಸರಿಯಲ್ಲ ಸುದರ್ಶನ? ವಿಷಯ ಸರಿ, ನಿನ್ನನ್ನು ಎದ್ದು ಬರುವುದಕ್ಕೆ ಯಾರು ಹೇಳಿದ್ದು? ಓ, ಈಗ ಬರಲಿಕ್ಕಿಲ್ಲ ನನಗೆ. ಇವಳು ಕರ್ತದ್ದು. ನಿನ್ನನ್ನು ನಾನು ಕರೆದಾಗ ಮಾತ್ರ ಬರಬೇಕು. ಆಯ್ತು. ಇವಾಗ ನಮ್ಮಿರುವರ ವಾದಕ್ಕೆ ನೀನು ನ್ಯಾಯಮೂರ್ತಿ. ಏಯ್, ಹೌದಾ? ಈಗ ಕಲ್ಲಾಗಿ ನಾನು ಕೂತ್ಕೊಳ್ಬೇಕು. ಅಲ್ಲ ಇಟ್ಕೊಳ್ಬೇಡ, ಕೂತ್ಕೋ ಸಾಕು. ಹಾಗಾದ್ರೆ ಜಡತ್ವವನ್ನು ಹೊಂದಬೇಡ, ಆಯ್ತು ನೀವು ಚೇತನರಾಗಿ ಇರಬೇಕು. ಆಯ್ತಾಯ್ತು, ಯಾಕಂತ ಹೇಳಿದ್ರೆ ಅವನಿಗೆ ಉತ್ತರ ಕೊಡ್ಲಿಕ್ಕೆ ನೀವು ಬೇಕೇ ಬೇಕು. ನೀನು ಹೇಳಿದ ಹಾಗೆ. ಸುದರ್ಶನ ಎರಡನೇ ಅವತಾರ ಯಾವುದು ಅಂತ ಹೇಳಿದ್ದು? ಕೂರ್ಮಾವತಾರ. ಕೂರ್ಮಾವತಾರಿಯಾಗಿ ಮಂದರಗಿರಿಯನ್ನು ಎತ್ತಿದ್ದು ಹೇಗೆ? ಕೂರ್ಮದ ಬಲಿಷ್ಠವಾದಂತಹ ಚಿಪ್ಪಿನ ಮೂಲಕವಾಗಿ. ಸುದರ್ಶನ ಇರಲಿಲ್ಲ ಅದು. ಸುದರ್ಶನ ಹಿಡಿದು ಎತ್ತಿದ್ದಲ್ಲ ಅವರು. ಸುದರ್ಶನಿಗೆ ಆಜ್ಞೆ ಮಾಡಿದ್ದಲ್ಲ ಅದನ್ನು ಹೋಗಿ ಎತ್ತು ಅಂತ. ಕೂರ್ಮನ ಅಮ್ಮ, ಚಿಪ್ಪಿನಿಂದ ಎತ್ತದ್ದು. ಆ ಕೂರ್ಮದ ಬಲಿಷ್ಠವಾದ ಚಿಪ್ಪು ಆಗಿದ್ದವ ಯಾರು ಯಾರು ಅಲ್ಲ, ಈ ಸುದರ್ಶನ. ನೀನು ಚಿಪ್ಪಾಗಿದ್ದೀಯ ಸ್ವಾಮಿ. ಅವ ಕೂರ್ಮನ ಚಿಪ್ಪಂತೆ. ಅವನಾಗಿದ್ದ ಕೂರ್ಮದ ಚಿಪ್ಪು. ಒಪ್ಪಿಕೊಳ್ಳದಿದ್ದದ್ದು ನಿನ್ನದೇ ತಪ್ಪು. ಆಮೇಲೆ ಎಲ್ಲಿ ಹಿರಣ್ಯಾಕ್ಷನನ್ನು ವಧಿಸುವುದಕ್ಕೆ ಬೇಕಾಗಿ ಶ್ವೇತವರಹನಾಗಿ ಹಾ. ಅವನ ದಾಡೆಯಿಂದ ಕೊಂದದ್ದು ಗೊತ್ತುಂಟಾ? ಹೌದು, ಕುತ್ತಿಗೆ ಹಿಡಿದು ಬಂದದ್ದಲ್ಲ, ಅಲ್ಲಲ್ಲಲ್ಲ, ಸುದರ್ಶನದಿಂದ ಬಡ್ದು ಬಂದದ್ದಲ್ಲ, ನಾಡೆಯಿಂದಲೇ ತಿವಿದು ಬಂದದ್ದು. ದಾಡೆಯಿಂದಲೇ. ಕತೆ ಅರ್ಧ ಕೇಳಿ ಮಾತಾಡಬಾರ್ದು. ಯಾಕೆ? ಕತೆ ಯಾವಾಗಲೂ ಕೇಳುವಾಗ ಪೂರ್ತಿಯಾಗಿ ಕೇಳಬೇಕು. ಯಾಕೋ? ದಾಡೆಯಿಂದ ತಿವಿದು ಕೊಂದದ್ದು ಅಂತ ಹೇಳಿದ್ರು. ಹೌದು. ದಾಡೆ ಆಗಿದ್ದವ ಯಾರು ಅಂತ ಕೇಳಲಿಕ್ಕೂ ಆಗ್ಲಿಲ್ಲ, ಹಾ. ಅವನಿಗೆ ಹೇಳಲಿಕ್ಕೆ ಅದರ ಅಗತ್ಯವು ನನಗೆ ಇರ್ಲಿಲ್ಲ. ಅಗತ್ಯ ಇಲ್ಲ ಅಂತ ನೀವು ಒಂದು ಬಾರಿ ಆಲೋಚನೆ ಮಾಡಿದ ಮೇಲೆ ಮತ್ತೆ ನಿಮ್ಮಂತವರಲ್ಲಿ ಮಾತಾಡುವುದು ಕಷ್ಟವೇ. ಯಾವ ವಿಷಯವೇ ಆಗಲಿ ಅದು ನಮಗೆ ಅಗತ್ಯ ಉಂಟು ಅಂತಲೇ ನಾವು ಆಲೋಚನೆ ಮಾಡಿ ಮಾತಾಡಬೇಕು, ವ್ಯವಹಾರವನ್ನು ಮಾಡಬೇಕು. ಓಹೋ, ಒಬ್ಬ ಉಪಕಾರ ಮಾಡಿದ ಮೇಲೆ ಹಾ. ಅವನ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಹಾ. ಅದು ಹೆಚ್ಚುಗಾರಿಕೆ ಅಂತ ಆಗ್ತದೆ, ಅಹಂಕಾರ ಅಂತ ಆಗ್ತದೆ. ಅದೇ ಆದದ್ದು ಅದು ಇರ್ಲಿ. ಈಗ ಆ ಸಂದರ್ಭದಲ್ಲಿ ನೀನು ಎಲ್ಲಿ ಇರ್ಲಿಕ್ಕೆಲ್ಲ ಹಾ. ಹೇಳುವ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಆದಿತ್ಯ ಆ ದಾಡೆಯಾಗಿದ್ದವ ಯಾರು ಯಾರು ಅಲ್ಲ, ಯಾರು? ದಾಡೆಯಾಗಿದ್ದವ ಈ ಸುದರ್ಶನ. ನೀನು ದಾಡೆ. ನಾನೇ ಸುದರ್ಶನ. ಸ್ವಾಮಿ, ಅವ ದಾಡೆ ಅಂತೆ. ಲಕ್ಷ್ಮಿ, ಸುದರ್ಶನನಾಗಿದ್ದ ವರಾಹದ ದಾಡೆ, ಅದರಿಂದ ತೊಲಗಿತ್ತಲ್ಲ ಆ ಪೀಡೆ. ಒಪ್ಪಿಕೊಳ್ಳುವುದಕ್ಕೆ ನಿನಗೇನು ಕೇಡೆ? ಬಿಡುದಿಲ್ಲ. ಪ್ರಹ್ಲಾದನನ್ನು ಉದ್ಧರಿಸುವುದಕ್ಕಾಗಿ ನರಸಿಂಹಾವತಾರವನ್ನು ತಾಳಿದ್ದಾರೆ. ಅಂತಹ ಸಂದರ್ಭ ಹೇಗೆ ಇವ ಹಿರಣ್ಯಾಕ್ಷ, ಹಿರಣ್ಯ ಕಶ್ಯಪ ಹಾ. ನರಸಿಂಹಾವತಾರವನ್ನು ನೋಡಿ ಅವನ ಎದೆ ಹೊಡೆದು ಸತ್ತದಲ್ಲ, ಮತ್ತೆ ಅವನನ್ನು ಹಿಡಿದು ನಖದಿಂದ ಬಗೆದು ಬಂದದ್ದು. ಹೌದಲ್ಲ, ಒಂದದ್ದು ನಖದಿಂದ ಬಗೆದು ಬಂದದ್ದು. ಬಂದದ್ದು ಹಿಡಿದು ಬಂದದಲ್ಲ, ಒಂದದ್ದು ಹೇಗೆ ನಖದಿಂದ ಬಗೆದ. ಆ ನಖವೇ ನಾನು. ನಖ. ನಖ. ಸ್ವಾಮಿ, ಅವ ನಖ ಅಂತೆ. ಅವನೇ ನಖ ಆಗಿದ್ದ ಆಗ ನನಗೆ ಸಖ, ಲೋಕಕ್ಕಾಯ್ತಲ್ಲ ಸುಖ. ಇಲ್ಲಿ ಬಾ. ಕೊನೆಯ ಪ್ರಶ್ನೆಯಲ್ಲಿ ಇಲ್ಲಿ ಸುದರ್ಶನ ಯಾವ ನಖನಾಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಹೌದೇನು? ಪ್ರಶ್ನೆ ಮೊದಲು ಬರಲಿ, ಆಮೇಲೆ ನೋಡುವ. ನಖ ವಾಮನ ವಟವಾದಂತಹ ಸಂದರ್ಭದಲ್ಲಿ ಹಾ. ಬಲಿ ಚಕ್ರವರ್ತಿಯನ್ನು ಹಾ. ನನ್ನವರು ಪಾದದಿಂದ ಒತ್ತಿಕೊಂಡದ್ದು ಗೊತ್ತಾಯ್ತಾ? ಅಲ್ಲಿ ಯಾವ ದಾಡೆಯೂ ಇರಲಿಲ್ಲ, ಅಲ್ಲಿ ಯಾವ ರೆಕ್ಕೆಯೂ ಬಡಿದು ಬರಲಿಲ್ಲ. ಅಂತಹ ಸಂದರ್ಭದಲ್ಲಿ ನೀನೇ ಬಲಿ ಚಕ್ರವರ್ತಿ ಪಾತಾಳಕ್ಕೆ ಹೋದ. ಹೌದು, ಪಾದದಿಂದಲ್ವ ದುಡಿದು? ಹೌದು. ನಿಮ್ಮ ಪತಿದೇವರ ಪಾದ ಎಷ್ಟು ಕೋಮಲ ಅಂತ ನಿಮ್ಗೆ ಗೊತ್ತಿಲ್ವಾ? ಸುಮ್ಮನೆ ಪಾದದಿಂದಲೇ ಒತ್ತಿ ಅವನು ನಿಮ್ಮ ಬಂದದ್ದು. ಪತಿದೇವರ ಪಾದ ಎಷ್ಟು ಕೋಮಲ ಅಂತ ನಿಮ್ಗೆ ಗೊತ್ತಿಲ್ವಾ? ನನಗೆ ಗೊತ್ತುಂಟು. ನೀವೇ ಅಲ್ವಾ ಪಾದ ಪೂಜೆ ಮಾಡುವುದು? ಈ ಕೋಮಲವಾದಂತಹ ಪಾದದಿಂದ ಆ ದುಷ್ಟ ಮದಾಂತ ಬಲಿಯನ್ನು ಪಾತಾಳಕ್ಕೆ ತರುವುದಕ್ಕೆ ಸಾಧ್ಯವಾ? ನಿಮ್ಮ ಗಂಡನಿಂದ ಇದು ಸಾಧ್ಯ ಇಲ್ಲ ಎನ್ನುವ ವಿಷಯವನ್ನು ಅರ್ಥ ಮಾಡಿಕೊಂಡೇ ಇವರ ಪಾದ ನಾನಾದೆ. ಆ ಪಾದ ನಾನಾದುದರಿಂದಲೇ ಬಲಿ ಚಕ್ರವರ್ತಿ ಪಾತಾಳಕ್ಕೆ ಹೋದ. ಸ್ವಾಮಿ, ಅವ ಆಗಿದ್ದಂತೆ ಪಾದ. ಅವನಾಗಿದ್ದ ನನ್ನ ಪಾದ. ನಿನಗೆ ಯಾಕೆ ಈಗ ಖೇದ? ನಿಲ್ಲಿಸುವ ವಾದ ಸಾಕು. ಆಯ್ತು, ಇನ್ನು ಮಾತಾಡ್ಲಿಕ್ಕೆ ಇಲ್ಲ. ನಾನು ನಿಲ್ಲಿಸಿದ್ದೆ. ಕಿಂಚಿತ್ತು ಸೈರಿಸು. ಸುದರ್ಶನ ಸಹಜಬಹುದೇ ಸಹಜ. ವಾಣಿ ನಿನ್ನಂತಹ ಪರಾ
ಇಹಲೇ ಆ ಸಹಜ ಬಹುದೇ ವಾಣಿ ನಿನ್ನಂತಹ ಪರಾಕ್ರಮಿ ಭುವನ ಮೂರರುಳ್ ಇಹರೇ ಭುವನ ಮೂರರುಳ್ ಇಹರೇ ಸುರ ಅಸುರರುಳು ಪರಿಕಿದೆ ಸುರರುಳು ಪರಿಕಿದೆ ಬಹುಮತ ನಿನಗೆ ಬಹುಮತ ನಿನಗೆ ಸುರರುಳು ಪರಿಗಿದಬಹುದು ಬಹುಮತ ನಿನಗೆ ಸಹಜ ಬಹುದೇ ವಾಣಿ ನಿನ್ನಂತಹ ಪರಾಕ್ರಮಿ ಭುವನ ಮೂರರುಳ್ ಇಹರೇ ಆ ಸಹಜ ಬಹುದೇ ವಾಣಿ ಸುದರ್ಶನ, ಮಹಾವಿಷ್ಣು. ನಿನ್ನ ಮಾತುಗಳು ಸಹಜವೇ. ನೀನಾಡಿದ್ದು ಅಕ್ಷರಶಃ ಸತ್ಯ. ಎಲ್ಲವೂ ನಿನ್ನಿಂದಲೇ ಆದದ್ದು. ಒಪ್ಪಿಕೊಳ್ಳತಕ್ಕದ್ದೇ. ಯಾಕೆ ಈ ಭುವನ ಮೂರರಲ್ಲಿ ನುಡಿದಾಗ ನಿನ್ನಂತಹ ಪರಾಕ್ರಮಿ ಮತ್ತೊಬ್ಬರಿದ್ದಾರೆ? ಖಂಡಿತ ಇಲ್ಲ. ಸುರಾಸುರರ ಅಣತಿಯನ್ನು ನೋಡಿದಾಗ ನಿನ್ನ ಹಾಗೆ ಮತ್ತೊಬ್ಬರು ಯಾರಿದ್ದಾರೆ? ಖಂಡಿತ ಇಲ್ಲ. ಲಕ್ಷ್ಮಿ ಹೇಳಿದಾಗ ನಿನ್ನ ಎಲ್ಲ ಉದಾಹರಣೆಗಳು, ನೀನು ಯಾವ ರೂಪದಲ್ಲಿ ನನಗೆ ಸಹಕಾರವಿತ್ತೆ, ಯಾವ ರೀತಿ ದುರಳರ ವಧೆಯನ್ನು ಮಾಡಿದೆ, ಎಲ್ಲವೂ ಇದಕ್ಕೆ ಸಾಕ್ಷಿಯೇ ಆಗಿದೆ. ಸುದರ್ಶನ, ನಿನ್ನ ಮಾತು ಸಹಜವೇ, ಒಪ್ಪಿಕೊಳ್ಳತಕ್ಕದ್ದೇ. ನೀನೇ ಪರಾಕ್ರಮಿ, ನಿನ್ನಿಂದಲೇ ಎಲ್ಲ ಆಯ್ತು. ಇಷ್ಟು ವಿಷಯ ಈಗ ನನ್ನಲ್ಲಿ ಹೇಳುವುದಕ್ಕಿಂತ ಮುಂಚೆ ಕುಂದಕುಟ್ಮಲ ರತನ ಅಂತ ನಿನ್ನನ್ನು ಹೊಗಳಿದಾಗ ಲಕ್ಷ್ಮೀದೇವಿಯಲ್ಲಿ ಹೇಳ್ತಾ ಇದ್ರೆ ನಾನು ಆಯುಧವಾಗಿದ್ದವ ವ್ಯಕ್ತಿ ರೂಪವನ್ನು ಧರಿಸುವುದಕ್ಕಿತ್ತೆ, ಬಂದಿಷ್ಟು ನಾನು ಇಲ್ಲಿ ಬೆವರ ಹರಿಸುವುದಕ್ಕಿತ್ತೆ. ಮತ್ತೆ ಒಂದುಂಟು, ಅವಳು ಹೇಳುವಾಗ ಒಂದಿನಿತು ನನಗೆ ಸಮಯವನ್ನೇ ಕೊಡಲಿಲ್ಲ. ಇಲ್ಲದಿದ್ರೆ ಹೇಳುತ್ತಿದ್ದೆ ಸುದರ್ಶನನ ಪಾಲು ಉಂಟು ಅಂತ. ಅವಳು ಸಮಯವನ್ನೇ ಕೊಡಲಿಲ್ಲ. ಅಷ್ಟರಲ್ಲಿ ನೀನು ಬಂದೆ. ಅದು ಹೌದು, ಅವಳು ಸಮಯ ಕೊಡುವುದಿಲ್ಲ ಯಾರಿಗೂ, ಅವಳೇ ಮಾತಾಡ್ಲಿಕ್ಕೆ ಹೋಗ್ತಾಳೆ. ಹೌದಲ್ಲ? ಹೆಚ್ಚು ಮಾತಾಡ್ಬೇಕು ಅಂತ ಉಂಟು, ಏನು ಮಾಡುವುದು? ಆಗಲಿಲ್ಲ. ಆಗ್ಲಿಲ್ಲ. ಈಗ ಆದ್ರೂ ಈಗಲಾದ್ರೂ ಗೊತ್ತಾಯ್ತಲ್ಲ ಹೌದೌದು. ನಾನು ಏನು ನಾನು ಎಷ್ಟು ಎನ್ನುವುದು. ಲಕ್ಷ್ಮೀದೇವಿ, ಏನು ಈ ಸುದರ್ಶನ ಏನು ಎನ್ನುವುದು ನಿಮ್ಮ ಪತಿದೇವರ ಬಾಯಿಂದಲೇ ಬಂತಲ್ಲ. ಇನ್ನಾದ್ರೂ ನನ್ನ ಪರಾಕ್ರಮವನ್ನು ಒಪ್ಪಿಕೊಳ್ಳುತ್ತಿದ್ದಾನೆ. ಒಪ್ಪಿಕೊಳ್ತೀವಿ. ಬರುವುದಕ್ಕೆ ಗೊತ್ತುಂಟಂತೆ, ಹೋಗುವುದಕ್ಕೆ ಗೊತ್ತಿಲ್ವ ನನಗೆ? ಅಲ್ಲ, ನಿನಗೆ ಆಜ್ಞೆ ಮಾಡಿದಂತ ನೀನ್ ಯಾಕೆ ಭಾವಿಸ್ತಿ? ಅಮ್ಮ ಅಂತ ನೀನು ನನ್ನನ್ನು ಪೂಜಿಸ್ತೀಯಲ್ಲ, ಹೌದು. ಅದಕ್ಕೆ ನಾನೊಂದು ಆಗ್ಲಿ. ಇನ್ನೆಲ್ಲ ನನ್ನನ್ನು ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಕರೀಬಾರ್ದು. ಇಲ್ಲ, ನಿನ್ನನ್ನು ದೊಡ್ಡ ದೊಡ್ಡ ಹೊರ ಬರುವುದಕ್ಕೆ ಮಾತಾಡಬೇಡ. ಎಂತದ್ದು ಹೊರೆ ಹೋಗ್ಲಿಕ್ಕೆ ನಾನು ಉಂಟು. ಹಾಗಲ್ಲ, ಇನ್ನು ಯಾವುದಾದರೂ ಘನವಿದ್ದಂತಹ ಕಾರ್ಯಕ್ಕೆ ನಿನ್ನಿಂದ ಆಗದೇ ಇದ್ದ ಪಕ್ಷದಲ್ಲಿ ಹಾ, ನನ್ನನ್ನು ನೆನೆದರೆ ಸಾಕು, ಒಂದು ಇಷ್ಟಾರ್ಥವ ನೆರವೇರಿಸುವೆ. ಸರಿ ಸರಿ. ಒಳಗಿದ್ದು ಲಕ್ಷ್ಮಿ, ಸ್ವಾಮಿ. ನೋಡಿದೆ ಸುದರ್ಶನನ ಏನು ವ್ಯವಹಾರವನ್ನು? ಎಲ್ಲ ಸ್ವಾಮಿ? ಎಲ್ಲವೂ ಆಗಬೇಕಾದದ್ದೇ. ಮುಂದೊಂದು ನಾಟಕ ನಡೆಯುವುದಕ್ಕಿದೆ. ಅದಕ್ಕೆ ಈತನೇ ಮುಖ್ಯ ಪಾತ್ರಧಾರಿ. ಹೌದೇ? ಅವನ ಈ ವರ್ತನೆಯು ಆ ಕಾರ್ಯಕ್ಕೆ ಪೂರಕವಾಗಿಯೇ ಇದೆ. ಹಾಗಂತಾದ್ರೆ ನಿಮ್ಮ ಲೀಲಾ ನಾಟಕದಲ್ಲಿ ನನ್ನದೊಂದು ಪಾತ್ರ ಅಂತ ನೀವು ಹೇಳಿ. ನಿನ್ನದು ಪಾತ್ರವಿತ್ತು. ಹೌದೇ ಸ್ವಾಮಿ? ಆದ್ರೆ ಸದ್ಯಕ್ಕೆ ಇನ್ನು ಮುಂದೆ ನಡೆಯುವ ಕಾರ್ಯ ಏನು, ಮುಂದೆ ನಡೆಯುವ ನಾಟಕ ಹೇಗೆ ಎನ್ನುವುದನ್ನು ನೀನು ನೋಡಬೇಕು. ಧರ್ಮಿ. ಹೀರವಾ, ಹೀರವಾ.
ಬಳಿರೆ ದೈತ್ಯಗಳು ಧಾರಕ ಇರುವಂತಹ ಸ್ಥಳನಾಮಾಂಕಿತ ಶತ್ರು ಪ್ರಸೂದನನೆಂದು ಹೇಳಬಹುದು. ಹೊರಟು ಬಂದಂತಹ ಕಾರ್ಯ ಹಿರಿಯವರು ನಾವು ನಮ್ಮ ಹಕ್ಕಿನ ಹಿರಿಯವರು ನಾವು ನಮ್ಮ ಹಕ್ಕಿನ ವೈಮಾನಿಕರು ವಿಭವದೋಳ್ ಇರುವರೈ ಅವರೊಷದಿ ಬಿಡುವುದು ಸರಿಯ ನೀನು. ಶತ್ರು ಪ್ರಸೋದನೆಂಬ ನಾಮಧೇಯದಿಂದ ಓಹಾವತಿ ಪಟ್ಟಣವನ್ನು ಆಡುತ್ತಾ ಬಂದಿದ್ದೇನೆ. ಸ್ವರ್ಗಕ್ಕೂ ಮಿಗಿಲಾದಂತಹ ಈ ಪಟ್ಟಣದಲ್ಲಿ ಹರಿದು ಹೋದಂತಹ ರಕ್ತಸವೀರರನ್ನೆಲ್ಲ ಒಂದುಗೂಡಿಸಿ ಬೇಕಾದಂತೆ ಆಳ್ವಿಕೆಯನ್ನು ಮಾಡುತ್ತಾ ಬಂದಿದ್ದೇನೆ. ಏನಿದ್ದರೇನು, ಏನು ಇಲ್ಲದಿದ್ದರೇನು, ಆ ಸ್ವರ್ಗಲೋಕ ನಮ್ಮದಾಗಲೇ ಇಲ್ಲ. ಹಾಗಾಗಿ ಈ ಬಾರಿ ಏನು ಮಾಡಿದೆ ಗೊತ್ತೇ? ದೃಢನನು ಮೆಚ್ಚಿರುತ್ತ ಹೊರಡನಾಗ ಮರ್ತ್ಯಲೋಕವನ್ನು ಪಾತಾಳ ಲೋಕವನ್ನು ಜಯಿಸುವುದು ಅಷ್ಟು ಕಷ್ಟವೇನಲ್ಲ. ಆದರೆ ಆ ಸ್ವರ್ಗಲೋಕ ಆ ವಿಷ್ಣು ಬಂದು ನಮ್ಮವರನ್ನೆಲ್ಲ ಹಿಂದೆ ಖಂಡಿಸಿದ್ದ. ಹಾಗಾಗಿ ಈ ಬಾರಿ ಏನು ಮಾಡಿದೆ? ಕಾನನಕ್ಕೆ ತೆರಳಿ ಪರಮೇಶ್ವರನನ್ನು ವಿಧ ವಿಧವಾಗಿ ಅರ್ಚಿಸಿ ತಪಸ್ಸನ್ನಾಚರಿಸಿದೆ. ಒಲಿದಂತಹ ಪರಶಿವ ಮರಣ ಎಂಬುದಿದ್ದರೆ ಆಯುಧವೇ ಮಾನವನಾಗಿ ಬಂದು ಯುದ್ಧಕ್ಕೆ ಬಂದರೆ ನನಗೆ ಮರಣ. ಎಲ್ಲಿಯಾದರೂ ಆಯುಧ ಬರುವುದಕ್ಕುಂಟೆ? ಸಾಧ್ಯವೇ ಇಲ್ಲ. ಹಾಗಾಗಿ ಅಗಣಿತ ಸೇನೆಯನ್ನು ಸೂಡಿಕೊಂಡು ನಡೆಯುತ್ತಾನೆ.
ಪರಾಕ್ರಮ ಕಂಠೀರವ ಬಂದಿರೇನಯ್ಯ? ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೆಂದುಕೊಳ್ಳಬಹುದು? ದೇವೇಂದ್ರ ಮಹಾಶಯ ಹಾಗೆ ಎಂದುಕೊಳ್ಳಬಹುದು. ಹೊರಟು ಬಂದಂತಹ ಕಾರ್ಯ ಏನಂತೆ ಏನಂತೆ? ಜನರ ನುಡಿಯನ್ನು ಕೇಳಿದಾಗ ನುಡಿಯನ್ನು ಕೇಳುತ್ತಾಗಲೇ ಉರಿಯ ತೂಕ ಗಜಾದನ ಹೊರಟನಾಗ ಐರಾವತವನೇರಿ ವೀರ ವೇಷದಲ್ಲಿ ಏನಿದು ಏನಿದು ಆಶ್ಚರ್ಯವಾಗುತ್ತಾ ಇದೆ. ಜನರು ಆಡಿದ ಮಾತಾದರೆ ಏನು? ಭೂಲೋಕದಲ್ಲಿ ಲೋಹವತಿ ಪಟ್ಟಣವಂತೆ ಅಲ್ಲಿ ಅರಸನಾದಂತಹ ಛತ್ರಪ್ರಸಾದರ ಈ ಸ್ವರ್ಗಲೋಕಕ್ಕೆ ದಾರಿಯನ್ನಿಟ್ಟಿದ್ದಾರಂತೆ. ಅದಕ್ಕಾಗಿ ನಮ್ಮ ಸುಮರಸರು ಸಹಿತ ಸಮೇತವಾಗಿ ಆ ಛತ್ರಪ್ರಸಾದರನ್ನು ಎದುರಿಸಬೇಕಾಗಿದೆ. ಮುಂದುವರಿಯೋಣ. ನಿಲ್ಲರ ಭಗವ ನಿಲ್ಲರ ಭಗವ ಒಳಗೊಳದಳ ನಿನ್ನೆ ಶಿರವ ಹಳಿರನ್ನ ದೊರೆಯುವ ಸ್ವರ್ಗ ನಾನಾಳುವೆ ನೋಡಲು ಶೀಘ್ರ ಎತ್ತರವಾದ ಐರಾವತವನ್ನು ಏರಿ ಕೈಯಲ್ಲಿ ವಜ್ರಾಯುಧವನ್ನು ತಿಳಿದುಕೊಂಡು ಯುದ್ಧಕ್ಕೆ ಬಂದೆಯೋ? ಹೌದು. ಹಿಂದಿನಂತೆ ಬಂದವ ಸಾಮಾನ್ಯನೆಂದು ತಿಳಿಯಬೇಡ. ಏನು ಬಂದವ ಲೋಹಾವತಿ ಪಟ್ಟಣದ ಶತ್ರುಪ್ರಸಾದ. ಶತ್ರುಪ್ರಸಾದ ಅಂದರೆ ನೀನೆಯೋ? ಹಕ್ಕಿನ ವರನ ಹಕ್ಕಿನ ಮಕ್ಕಳ ಹಕ್ಕಿನ ವರನ ಹಕ್ಕಿನ ಮಕ್ಕಳು ಸಿಕ್ಕಬೇಕಿರುತ್ತ ಸಕ್ಕಿನ ಮಂದಿಯ ರಕ್ತದ ತರದಿಕ್ಕೆ ನಂಬುರದಿ ಎಲ್ಲಾ ದುಷ್ಟ! ಈ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದೀಯ. ಅಹಂಕಾರದ ಬಲವೇ ಅಲ್ಲ, ನಿನ್ನ ಶಕ್ತಿ ಬಲವೇ, ಭುಜ ಬಲವೇ, ಅಥವಾ ನೀನು ಪಡೆದಂತಹ ವರದ ಬಲವೇ ಏನು ಗೊತ್ತಿಲ್ಲ. ಆದರೆ ಈ ಸ್ವರ್ಗಲೋಕಕ್ಕೆ ನೀನು ದಾಳಿಯನ್ನು ಮಾಡಿದ್ದೀಯಲ್ಲ, ಈ ಸ್ವರ್ಗಲೋಕದ ಅಧಿಕಾರವನ್ನು ಯಾವ ರೀತಿಯಲ್ಲಿ ಪಡೆದಿದ್ದೇನೆ ಎಂಬುದು ನಿನಗೆ ಗೊತ್ತಿದೆಯೇನು? ಅಯ್ಯೋ, ಶತಯಾಗವನ್ನು ಮಾಡಿ 3 ಮೂರ್ತಿಗಳನ್ನು ಬೆತ್ತಿಸಿಕೊಂಡು ಅವರ ವರಪ್ರಸಾದ ಮುಖೇನವಾಗಿ ನಾನು ಈ ಸ್ವರ್ಗಲೋಕದ ಅಧಿಕಾರವನ್ನು ಪಡೆದಿದ್ದೇನೆ. ಅಯ್ಯೋ, ಆದರೆ ನಿನಗೆ ಶತಯಾಗವನ್ನು ಬಿಡು, ಒಂದು ಗಣಹೋಮ ಮಾಡುವುದಕ್ಕೂ ಯೋಗ್ಯತೆ ಇಲ್ಲದಂತಹ ಮೂರ್ಖ ಶಿಖಾಮಣಿ ಏರಿ ಬಿಡದೆ ಬಂದ ಧನುಜಾರಗ ಹಿಂದೆ ಬಂದ ಧನುಜ
ಆಗುವುದಿಲ್ಲ. ನಿನ್ನ ಭುಜಬಲದಲ್ಲಿ ಸಾಮರ್ಥ್ಯವಿದ್ದರೆ ತೋರು. ಗಂಡ ಮರದವ. ರುಂಡವನ್ನು ಖಂಡಿದನು ಚಂಡ ನಿಕ್ಷಣ. ಶತ್ರು ಪ್ರಸೋದನ, ನೀವು ಹುಟ್ಟಿದವಾಗಲೇ ಕಣ್ಣು ಮೇಲೆ ನೋಡುವುದು ನಮ್ಮ ಈ ಸ್ವರ್ಗಲೋಕವನ್ನು ನಮಗೆ ಸೇರಿದ ಪೀಠವದು ಯಾವ ರೀತಿಯಲ್ಲಿ ಅದು ಸೇರುತ್ತದೆ ಎಂಬುದು ಮೊದಲಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದು ಪಿತ್ರಾರ್ಜಿತವಾಗಿ ಬಂದಂತಹ ಸೊತ್ತಲ್ಲ, ಇದು ಸ್ವಯಾರ್ಜಿತವಾದಂಥದ್ದು. ನಾನು ಪ್ರಯತ್ನ ಪಟ್ಟದ್ದು, ನಾನು ಸೌಕರ್ಯ ಮಾಡಿದ್ದು. ನಿನಗೆ ಇದು ದಕ್ಕುವುದಿಲ್ಲ ಅಲ್ಲ? ಅಯ್ಯೋ ಶತ್ರು ಪ್ರಸೋದನ, ನನ್ನ ಈ ವಜ್ರಾಯುಧದ ಪೆಟ್ಟು ಏನೆಂಬುದು ನೀನು ಇದುವರೆಗೆ ಅರ್ಥ ಮಾಡಿಕೊಳ್ಳಲಿಲ್ಲ. ಏಕೋ ನನ್ನ ವಜ್ರಾಯುಧದ ಸುರಬಲನು ಜಯಿಸಿದ್ದು ಬಳಿಕ ಸುರಬಲನು ಜಯಿಸಿದ್ದ ಬಳಿಕ ಸುರನಗೆಳೆದು ರಾಘರು ಪರಿಸಿ ಮೆರೆದ ನಾಗಜನರ ಹರುಷದಿಂದ ಒಂದು ಸ್ವರ್ಗಲೋಕ ನಮ್ಮ ಪಾಲಾಯಿತು. ಆ ದೇವೇಂದ್ರ ದೇವತೆಗಳು ಎಲ್ಲಿಯೋ ದಿಕ್ಕಾಪಾಲಾಗಿ ಓಡುತ್ತಾ ಇದ್ದಾರೆ. ಇರಲಿ, ಇನ್ನು ಮುಂದಿನ ಆದೇಶ ಈ ಶತ್ರು ಪ್ರಸೋದನನದ್ದು. ಸೂರ್ಯಚಂದ್ರರು ನನ್ನ ಆಣತಿಯನ್ನು ಕೇಳಬೇಕು. ಯುದ್ಧದ ದಾಹ ಸುಸ್ತಾಗಿದೆ, ವಿಶ್ರಮಿದ್ದೇನೆ, ನಡೆಯುತ್ತೇನೆ. ಹರ ಹರ ಯಾರೊಡನೆ ಉಸುರಲಿ ಈ ಕಷ್ಟವಾ ಪರಿಹರಿಸುವವರ್ ಯಾರೆಂದು ದುರುಳ ಸೂದನ ನಡೆಯೊಳ್ ಆಗಿ ಬಾಳಲು ಅಡಿಯಾಳಾಗಿ ಬಾಳಲು ಸರ್ವಜೋದ್ಭವ ಬರೆದನಯ್ಯೋ ಹರ ಹರ ಎಂತಹ ಪೆಟ್ಟನ್ನು ನಾನು ತಿಂದೆ. ಅಮೃತವನ್ನು ಪಾನ ಮಾಡಿದ್ದರಿಂದ ನನಗೆ ಮರಣದ ಬಾಧೆ ಯಾವುದೂ ಇಲ್ಲ ಎಂಬುದು ನಮಗೆ ಗೊತ್ತಿದೆ. ಆದರೆ ಪೆಟ್ಟು ಮಾತ್ರ ನಮಗೆ ತಾಗ್ತಾ ಉಂಟು. ಆ ದುಷ್ಟದಾನವನಿಂದ ಪೆಟ್ಟನ್ನು ತಾಳಲಾರದೆ ಓಡೋಡಿಕೊಂಡು ಬಂದಿದ್ದೇನೆ. ನಮ್ಮ ಸ್ವರ್ಗಲೋಕ ಅವನ ಪಾಲಿಗಾಯಿತು. ಎಲ್ಲಿ ಹೋಗಲಿ, ನನ್ನ ಈ ಸುಮನಸರ ಸಮೂಹವನ್ನು ಹಿಡಿದುಕೊಂಡು ನಾನು ಎಲ್ಲಿ ಹೋಗಿ ಅಡಗಿಕೊಳ್ಳಲಿ? ಏನು ಮಾಡೋಣ? ಯಾರು ನನಗೆ ದಾರಿಯನ್ನು ತೋರಿಸುವವರಿದ್ದಾರೆ? ಆದರೆ ಒಬ್ಬ ಇದ್ದಾನೆ, ಸದಾ ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದಂತಹ ವೈಕುಂಠವಾಸಿಯಾದಂತಹ ಶ್ರೀಹರಿ. ಅವನಲ್ಲಿಯೇ ಹೋಗಿ ದೂರನ್ನು ಹೇಳಬೇಕಾಗಿದೆ. ಹೋಗುತ್ತೇನೆ ನಾನು. जयतु जय जलजाक्ष जयतु जय खलशिक्ष जयतु जय गोविंद जय जय अरे येन चरियुतुर सरतिगो भवगुणने क्षीर शरधि तट कೈ ತಂದು
ಪರಿಗಳರು ಭೈ ಅರರೆ ಏನ ಚರಿ ಓ ದೇವರೇ, ಈ ಹೊತ್ತಿಗೆ ನೀನು ದೇವಲೋಕದ ಸುಧರ್ಮ ಸಭೆಯಲ್ಲಿ ಇರಬೇಕಾದವ. ಆದರೆ ಇಂದು ಅಕ್ಷಿಯಲ್ಲಿ ಅಶ್ರುಧಾರೆಯನ್ನು ಸುರಿಸಿಕೊಂಡು ಕಾಪಾಡಬೇಕು ಎಂದು ಗೋಗರೆಯುತ್ತಾ ಇದ್ದೀಯಾ? ಏನಯ್ಯ ಏನಯ್ಯ ಇದು ವಿಪರ್ಯಾಸ? ನನ್ನಿಂದ ಏನಾಗಬೇಕು? ನಿನಗೆ ಬಂದ ಕಷ್ಟವಾದರೂ ಏನು ಹೇಳಬಹುದೇ? ಕೇಳಯ್ಯ ಲಕ್ಷ್ಮೀ ಲೋಲ ದೇವತೆಗಳ ಬೇಡುವೆ ಕಷ್ಟಗಳ ಓ ದೇವತೆ, ಕೂಳ ಶತ್ರು ಪ್ರಭೂಜನನು ಬಾಳ ನೇತ್ರನ ವರದ ಬಲದೋಳು ಹೌದು, ಮೇಲು ಲೋಕಕ್ಕೆ ದಾಳಿ ಕೈಯೋತ ಸೋಲಿಸುತ್ತಲೇ ಓಡಿಸಿದನು ನಮ್ಮನ್ನು ಕೇಳಯ್ಯ ಲಕ್ಷ್ಮೀ ಲೋಲ ಓ ಲಕ್ಷ್ಮೀನೋಲ ವೈಕುಂಠವಾಸಿ ಶ್ರೀಮನ್ನಾರಾಯಣ ದೇವರೇ. ಸುರಪಾಲ, ಸ್ವಾಮಿ, ದೇವೇಂದ್ರನಾದಂತಹ ನನಗೆ ಹಾ, ಯಾವಾಗಲಾದರೂ ಕಷ್ಟವು ನನ್ನ ಪಾಲಿಗೆ ಬಂದು ಒದಗಿತು ಎಂದಾದರೆ ನಾವು ನೇರವಾಗಿ ಬರುವುದು ಹಾ, ವೈಕುಂಠವಾಸಿಯಾದಂತಹ ನಿನ್ನ ಕಾಲಪುಡಕ್ಕೆ. ಸ್ವಾಮಿ, ಸರಿ, ಸ್ವಾಮಿ, ಮೂರು ಮೂರ್ತಿಗಳಾದಂತಹ ನೀವುಗಳು ಹಾ, ಧರ್ಮದ ರಕ್ಷಣೆಗಾಗಿ ಮೂರು ಯಾಗವನ್ನು ಮಾಡಿದಂತಹ ನನಗೆ ಸರಿ, ವರ ಪ್ರಸಾದವಾಗಿ ಸ್ವರ್ಗಲೋಕದ ಅಧಿಕಾರವನ್ನು ನನ್ನ ಪಾಲಿಗೆ ಕೊಟ್ಟವರು ನೀವು. ಹಾ, ಆದರೆ ಈಗ ನನ್ನ ಕೈಯಿಂದ ಅದು ಕಳೆದು ಹೋಗಿದೆ ಸ್ವಾಮಿ. ಹೌದೇ? ಹೌದು, ಯಾರಿಂದ? ದುಷ್ಟನಾದಂತಹ ಲೋಹವತಿ ಪಟ್ಟಣದ ಅರಸನಾದಂತಹ ಆ ಶತ್ರು ಪ್ರಸೋದನೆಂಬಾತ ಹಾ, ಹಾ, ನಮ್ಮೆ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದಾನೆ. ಹಾ, ಹಾ, ಅಲ್ಲದೆ ಆ ವಾಣಿ ರಮಣನಿಂದ ಬೇಕಾದ ವರವನ್ನು ಪಡೆದುಕೊಂಡು ಸ್ವರ್ಗಲೋಕಕ್ಕೆ ದಾಳಿಯಿಟ್ಟು ಹಾ, ಸುಮನಸರಾದಂತಹ ನಮ್ಮೆಲ್ಲರನ್ನು ಸೋಲಿಸಿ ನಮ್ಮ ಪಾಲಿಗೆ ಗತಿ ಇಲ್ಲದಂತೆ ಮಾಡಿದ್ದಾನೆ ಸ್ವಾಮಿ. ಹೌದು, ನೀನೇ ರಕ್ಷಣೆ ಮಾಡ. ಏಳಿರೈ ಸುರಪಾಲ ನಳ್ಳಿನ ಜರೇಳಿ ನೀವು ಅಂಜದಿರಿ ಆ, 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 ಏಳಿರೈ ಸುರಪಾಲ ನಳಿನ ಜರೇಳಿ ನೀವು ಅಂಜದಿರಿ ಆ ಕಳನ ಯಮನಾಲಯಕ್ಕೆ ಅಟ್ಟಿ ಕಳುಹುವೆ ತಾಳಿ ಧೈರ್ಯ ಆ ಕಳನ ಯಮನಾಲಯಕ್ಕೆ ಅಟ್ಟಿ ಕಳುಹುವೆ ತಾಳಿ ಧೈರ್ಯ ಹೇಳಿರೈ ಸುರಪಾಲ ನಳಿನ ಜರೇಳಿ ನೀ ಬಂದದಿರಿ ಆ ಖಳನ ಯಮನಾಲಯಕ್ಕೆ ಅಟ್ಟಿ ಕಳುಹುವೆ ತಾಳಿ ಧೈರ್ಯ ಆ, 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 ಸುರಪಾಲ, ಓ ದೇವರೇ, ಇಷ್ಟಕ್ಕೆ ಚಿಂತೆಯೇ? ಚಿಂತಿಸಬೇಡಿ. ಎಲ್ಲರೂ ಎದ್ದೇಳಿ ಧೈರ್ಯಸ್ಥರಾಗಿ ಶತ್ರು ಪ್ರಸೂದನನಿಂದ ಉಪಟಳ ಸುರಲೋಕದ ಗದ್ದುಗೆಗೆ ಆತ ಮುತ್ತಿಗೆ ಹಾಕಿದ್ದಾನೆ. ನಿಜ ಸ್ವಾಮಿ. ಅದನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ನಿಮಗೆ ದಿಕ್ಕೇ ಇಲ್ಲದಂತೆ ಮಾಡಿದ್ದಾನೆ. ಚಿಂತಿಸಬೇಡಿ. ಸುರಲೋಕ ಎನ್ನುವುದು ಮನ್ವಂತರದವರೆಗೆ ನಿನಗೆ ಸೇರಿದ ಸಂಪತ್ತು. ಅದು ನಿನಗೆ ಸೇರತಕ್ಕದ್ದು. ಆದರೆ ಈಗ ಇಲ್ಲವಲ್ಲ. ಅದನ್ನು ಮರಳಿ ನಿನಗೆ ಒಪ್ಪಿಸುವ ಜವಾಬ್ದಾರಿ ನನಗೆ. ಅವನನ್ನು ಯಮನಾಲಯಕ್ಕೆ ಅಟ್ಟಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸುತ್ತೇನೆ. ಚಿಂತಿಸಬೇಡಿ, ಚಿಂತಿಸಬೇಡಿ. ಧನ್ಯನಾದೆ ಸ್ವಾಮಿ, ಧನ್ಯನಾದೆ.
ಆಯ್ತು. ಅವನಿಗೆ ಸುರಲೋಕವನ್ನು ಮರಳಿ ಒಪ್ಪಿಸುತ್ತೇನೆ ಎಂಬ ಭರವಸೆ ನಿಟ್ಟಿದ್ದೇನೆ. ಹಾ. ಹಾಗಾದರೆ ಇನ್ನು ಸುದರ್ಶನಧಾರಿಯಾಗಿ ಅಲ್ಲ. ಹಾಗಾದ್ರೆ ಹೋಗುವುದು ಹೇಗೆ? ಸರಿ ಸರಿ, ಈ ಬಾರಿ ಸುದರ್ಶನನಲ್ಲದೆ ಶಾರ್ಂಗಧನುವನ್ನಡೆರಿ ಹೊರತಾನೆ ಶತ್ರುಪ್ರಸೂತ. ಬಂದೆ ಎಲಮಸಿ ವರುಣ ಬಂದೆ ಎಲಮಸಿ ವರುಣ ಶರವಂದರ ಧನುವೆನು ಹರಣ ಬಂದಿಯ ಪರಿಗಳ ಬೇಳು ಹರಿನಂದನ ಗಾದಿಯ ತಾಳು ಪಕ್ಷಪಾತಿಯಾಗಿ ಬಂದೆಯೋ? ಏ ಹರಿ, ಏನು ನಿನ್ನಲ್ಲಿ ಎಲ್ಲಿ ಏನು ಚಕ್ರವೆಲ್ಲಿ? ಅದಿವಾರಿಲ್ಲ. ಸಾಧ್ಯವೇ ನನ್ನನ್ನು ಗೆಲ್ಲುವುದಕ್ಕೆ? ಆಹಾ. ಸಾಮರ್ಥ್ಯವಿದ್ದರೆ ಕಾಯುತ್ತೇನೆ. ಹರನಂದ್ವರವ ಬಳಿಯೋ ಹರನಂದ್ವರವ ಬಡಿಯದ ದುರದನಿ ಜರಿದು ಬರುವುದೇ ಪರ್ಯಂತ ಸರಳಗೆ ಎರಗಲು ಬೇಗ ಏನಲ್ಲ ಕರಿಯ? ಪರಬಲದ ಅಭಯ ಹಾ. ನಿನಗಿಂಟು ಅಂತ ಎಂದ ಮಾತ್ರಕ್ಕೆ ಹ್ಮ್. ಅಜೇಯ ನೀನಲ್ಲ, ಅಮರ ನೀನಲ್ಲ. ನಿನ್ನನ್ನು ಎದುರಿಸುವುದಕ್ಕೆ ನೀನೇ ಹೇಳಿದ್ಯಲ್ಲ ಮಸಿವರ್ಣ, ಆ, ನಾನೇ ಶ್ರೀಮನ್ನಾರಾಯಣ ಹ್ಮ್. ಬಂದಿದ್ದೇನೆ. ಸಾಮರ್ಥ್ಯವಿದ್ದರೆ ಕಾಯುತ್ತೇನೆ. ನಕ್ಕುದಾದವನಂದ ನಕ್ಕುದಾದವನೆಂದು ಚಕ್ಕ ಸಾರಿಯೇ ಎನ್ನ ಹಕ್ಕು ರೌಳಿಯ ವಿದ್ಯೆಗೆ ನಡೆದು ಎನ್ನಲ್ಲಿ ಶತ್ರು ಪ್ರಸೂದರ. ಬಾರಿ ಬಾರಿಗೆ ಬಾಯುತ್ತಕ್ಕೆ ಎಂದು ನನ್ನನ್ನು ಪ್ರಚೋದಿಸುತ್ತಿದ್ದೀಯ. ಹಾ, ಕೆಣಕದಿರು. ಯಾಕೆ? ಯಾಕೆ ಮುಂದೆ ಆಗುವಂತಹ ಪರಿಣಾಮಕ್ಕೆ ನೀನೇ ಹೊಣೆಯಾಗಿ. ನೋಡುವ. ಏನ ಮಾಡಲಿ ಅಯ್ಯೋ, ಶಕ್ತಿಹೀನನಾದೆನೋ ಏನ ಮಾಡಲಿ ಶಕ್ತಿಹೀನನಾದೆನೋ ಕಳನ ಕೋಣವ ತರಿಯದೆ ಹೋದೆ ನಿಂದು ಮಾನವೆಲ್ಲವೂ ಹೋಯ್ತು ಮಾನವೆಲ್ಲವೂ ಹೋಯ್ತು ಮಾನವಂತ ಅನುಬರ ತಾನಿತ್ತು
ಧ್ವನಿಯು ಜಗಕ್ಕೆ ಏನ ಮಾಡದೆ. ಅಯ್ಯೋ, ಎಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಶತ್ರು ಪ್ರಸೂತ ನನ್ನನ್ನು ಸೋಲಿಸಿ ಸುರಗದ್ದುಗೆಯನ್ನು ಮರಳಿ ದೇವೇಂದ್ರನಿಗೆ ಒಪ್ಪಿಸುತ್ತೇನೆ ಎಂಬ ಭಯವಾಕ್ಯವನ್ನು ಇಟ್ಟಿದ್ದೆ, ಭರವಸೆಯನ್ನು ನೀಡಿದ್ದೆ. ಆದರೆ ಈ ಹೊತ್ತಿಗೆ ಆ ಭರವಸೆ ಎಲ್ಲವೂ ಸುಳ್ಳಾಗಿ ಹೋಯಿತು. ಶತ್ರು ಪ್ರಸೂತನನ್ನು ಗೆಲ್ಲಲು ನನ್ನಲ್ಲಿ ಸಾಮರ್ಥ್ಯ ಸಾಕಾಗಲಿಲ್ಲ. ಹಾಗಾದರೆ ನನ್ನ ಮಾತು ಹುಸಿ ಆಯಿತೆ. ಅಯ್ಯೋ, ಏನು ಮಾಡಲಿ? ನನ್ನ ಮಾನ ಭಂಗವಾಗಿ ಹೋಯಿತಲ್ಲ. ನಾನನ್ನು ಏನು ಮಾಡಲಿ? ಚಿತ್ತ ಜಪಿತ ಪುರುಷೋತ್ತಮ ಜಂತೆಯ ಜಯವದು ಯತ್ನದೊಳ್ ಪಡೆವೆ. ಪುರುಷೋತ್ತಮ ಹೋದೆಯ ಶತ್ರು ಪ್ರಸೂರನಲ್ಲಿ ದುರವನ್ನು ಕಟ್ಟೆಯ ನನ್ನನ್ನು ಬಿಟ್ಟು ಹೊರವನ್ನು ಜಯಕರಿಸಿ ಹೋಗಿ ಅವನ ಮುಂದೆ ನಿಂದೆಯ. ಏನಾಯಿತು ನಿನ್ನ ಪರಿಸ್ಥಿತಿ? ನಿನ್ನ ಪಾಲಿಗೆ ಸೋಲು ಬಂತು. ಚಿಂತಿತವ ಮನಸ್ಸನಾಗಿವೆ. ಮುಟ್ಟಿಸಬೇಡ, ನಾನು ಹೋಗ್ತೇನೆ. ಅವನನ್ನು ಕೊಂದು ಸುರ ತಿಂತಿರಿಗೆ ಜಯವನ್ನು ನಾನು ಒದಗಿಸಿ ಬರ್ತೇನೆ. ನಿನ್ನ ಆಶೀರ್ವಾದ ಪಡ್ಕೊಂಡು ಹೋದ್ರೆ ನನ್ನ ಪಾಲಿಗೆ ಸೋಲಾದಿ. ಹಾಗಾಗಿ ನಿನ್ನ ಆಶೀರ್ವಾದ ಅಗತ್ಯ ಇಲ್ಲ. ನನ್ನ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಉಂಟು. ಹೋಗಿ ಬರ್ತೇನೆ. ಚೋರರಂಧದಲ್ಲಿ ತಿರುಗುತ್ತಾ ಲೋಹಾವತಿ ಪಟ್ಟಣಕ್ಕೆ ಅಗ್ನಿಯ ಮಳೆಯನ್ನು ಸುರಿಸುತ್ತಾ ಬಂದೆಯೋ? ಬಂದವ ನೀನಾರು? ನನಗೂ ನಿನಗಿರುವಂತ ಹಾಗೆ ಶತ್ರು ಶತ್ರುಧನನು ನೀನು ರಣದೆ ನಿನ್ನ ಸತ್ವವ ಪರಿಗಿಪೇನು. ಚಿತ್ತ ಜಪಿದ ಮಾಧವನ ಕರೆಯುವ ಇತ್ತ ಚಕ್ರವು ನಾನು. ನಿನ್ನರ ಶ್ರೀಮಂತವ ಯಾರು ನೀನು? ಸುದರ್ಶನ. ಯಾವ ಸುದರ್ಶನ? ಏನು ಬಂದೆಯೋ? ಬಂದದ್ದು ಮಾತ್ರವಲ್ಲ, ನಿನ್ನನ್ನು ಕೊಲ್ಲುವುದಕ್ಕಾಗಿ ನಿನ್ನ ಮುಂದೆ ನಿಂತಿದ್ದೆ. ಸಾಧ್ಯವೇ? ಏನು ಮಾತಾಡಲಿಕ್ಕೆ ಮಾತು? ನನ್ನ ವರ ಏನು ನನ್ನದು? ಆಯುಧವೇ ಮೈತಳೆದು ಬಂದಾಗ ನಿನಗೆ ಮರಣ. ಓಹೋ, ವರವನ್ನು ತಿಳಿದು ಬಂದೆಯೋ? ಹಾಗಾಗಿಯೇ ನಾನು ಮನುಷ್ಯ ರೂಪಿನಿಂದ ಬಂದು ನಿನ್ನ ಮುಂದೆ ನಿಂತಿದ್ದೇನೆ. ಈಗಲಾದ್ರೂ ಗೊತ್ತಾಯ್ತಲ್ಲ? ನಿನ್ನ ಗಿರ ತಿರುಗುವುದಕ್ಕೆ ಹೇಗೆ ತಡೆ
ಹಾಗಾದ್ರೆ ಬಾಯ್ತು ಜೊತೆಗೆ ಎನ್ನೋಳು ಜಗಳ ಜೊತೆಗೆ ಎನ್ನೋಳು ಜಗಳ ನಿನ್ನೆಯ ನಾಥ ಸೋತು ಹೋಗಿಯಲಾಗಲೇ ಪಾತಕ್ಕೆ ಖಡ್ಗಗೆ ಕರಿಯ ಬಿಡಲು ಪ್ರೀತಿಯು ಸುರುವೇನು ನಿನ್ನ ಸೊಕ್ಕನ್ನು ಮುರಿಯದಿದ್ದರೆ ಲೋಹಿತ ಲೋಹಾವತಿ ಪಟ್ಟಣದ ಅಧಿಕಾರಿ ಶತ್ರು ಪ್ರಸೂದನ ನಾನಲ್ಲ ಬದುಕುವ ಆಸೆದೆ ಸಹೋದರರೇ, ಸಹೋದರರೇ, ಬೀಳುವೆ ಎನ್ನ ಕೈಯಲ್ಲಿ ಸಾವುದು ಉಚಿತವು ದೇವತೆಗಳ ಅಂಕದ ಒಪ್ಪೆ ಜೀವನ ಉಳಿಸಿಕೊಳ್ಳು ಏನಲ್ಲ ಸುದರ್ಶನ ನಿನಗೆ ಮರಣ ಎನ್ನುವುದು ಹಾ. ನನ್ನಿಂದಲೇ ಬಾಧ್ಯ. ಬಾಯ್ತು ಪ್ರಸೂದನ ವಧೆಯಾಯಿತು. ಈ ವಿಷಯವನ್ನು ಮಹಾವಿಷ್ಣುವಿಗೆ ತಿಳಿಸಬೇಕು. ಹೋಗುತ್ತೇನೆ ವೈಕುಂಠ. ವೀರಬಾ ನೀ ಕರವನೆಯರದೆ ದೂರ ನಿಂದಿಗೆ ಯಾಕೆ ಆ, ಆ, ಆ,
ಕಾಲಕ್ಕೆ ಎನ್ನೊಳು ಕೋಪದಿ ಮೌನವಿರುವರೆ ಕಾರಣವನ ಅರಿಯೇನೋ ವೀರ ಅಯ್ಯ ಸುದರ್ಶನ, ಏನು ಅಲ್ಲ ಅಲ್ಲ, ನಿನ್ನನ್ನು ಹಾಗೆ ಸಂಬೋಧಿಸಬಾರದು. ವೀರ ಸುದರ್ಶನ, ಏನಯ್ಯ ಇದು? ಶತ್ರು ಪ್ರಸೂದನನನ್ನು ಗೆದ್ದು ಮರಳಿ ವೈಕುಂಠಕ್ಕೆ ಬಂದೆ. ಆದರೆ ಬಂದು ದೂರದಲ್ಲೇ ನಿಂದೆ. ಯಾಕಯ್ಯ, ನಿನ್ನ ಸ್ಥಾನ ಏನೇ ಇರುವುದು ನನ್ನ ಕರದಲ್ಲಿ ಅಲ್ಲವೇ? ನನ್ನ ಕರವನ್ನು ಏರುವುದನ್ನು ಬಿಟ್ಟು ಬಹಳ ದೂರದಿಂದ ನಿಂತಿದ್ದೀಯ. ಏನಯ್ಯ, ನನ್ನಲ್ಲಿ ನಿನಗೆ ಸಿಟ್ಟೆ? ಆ ಸಿಟ್ಟಿದ್ದರೂ ಯಾಕೆ ಸಿಟ್ಟು? ಕಾರಣ ಏನು ಎನ್ನುವುದೇ ನನಗೆ ಗೊತ್ತಿಲ್ಲ. ಯಾಕಯ್ಯ ಹೀಗಿದ್ದಿ? ಆ ನನ್ನ ಕರವನ್ನು ಏರು. ನಾನು ಕರವನ್ನೇರ್ಬೇಕು ಬೇಡವೇ? ಹರಿಯೇ ಆಲದೆಲೆಯೊಳು ಮಲಗಿ ಆಲದೆಲೆಯೊಳು ಮಲಗಿ ತೇಲುವ ಕಾಲಕ್ಕೆ ಮಧು ಕೈಟ ಭರು ಜನಿಸುತ್ತ ಮಧು ಕೈಟ ಭರು ಜನಿಸುತ್ತ ನಾಳಿಕೋದ್ಭವನನ್ನು ಪೀಡಿಸೆ ನಾಳಿಕೋದ್ಭವನನ್ನು ಪೀಡಿಸೆ ಕೆಲವು ಕಾಲ ಆಗ ಕೋಡಗವ ಎಸಗುತ್ತಲವರಲಿ ಕೋಡಗವ ಎಸಗುತ್ತಲವರಲಿ ಸೋಲು ನಿನ್ನಯ ಪಾಲಿಗಡಸಲು ನಿನ್ನಯ ಪಾಲಿಗಡಸಲು ಆಮೇಲೆ ಎನ್ನನು ಕಳುಹೆ ನಾನವರನ್ನು ಕರಿದಿಯೇನು ನಾನವರನ್ನು ಕರಿದಿಯೇನು ಹರಿದಿಯೇನು ಹರಿಯೇ ನಾನು ನಿನ್ನ ಕರವನ್ನೇರಬೇಕು. ನಿನ್ನ ಕರವನ್ನೇರುವುದು ಚಕ್ರಧಾರಿ ಎನ್ನುವ ನೆಗತ್ತೆಯನ್ನು ನೀನು ಪಡೆಯುವುದು, ಸನ್ಮಾನ ಪುರಸ್ಕಾರವನ್ನು ಗಿಟ್ಟಿಸಿಕೊಳ್ಳುವುದು. ಕಷ್ಟಪಡುವುದು ಯಾರು? ಸುಖ ಅನುಭವಿಸುವುದು ಯಾರು? ಹೆಸರು ಯಾರಿಗೂ? ಸಾಕಾಯ್ತು. ನಿನಗೆ ನಾನು ಸಹಾಯ ಮಾಡಿ ಮಾಡಿ ಸೋತು ಹೋದೆ. ಇಂದು ನಿನ್ನೆಯಿಂದಲ್ಲ ನಾನು ನಿನಗೆ ಸಹಾಯವನ್ನು ಮಾಡುವುದು. ಆದಿಯಿಂದಲೂ ನಿನಗೆ ನಾನು ಸಹಾಯವನ್ನು ಮಾಡುತ್ತಲೇ ಬಂದವ. ಆದಿಯಲ್ಲಿ ನಿನ್ನ ಕಿವಿಯ ಕಿಲ್ಬಿಷದಿಂದ ಹುಟ್ಟಿಕೊಂಡವರೇ ಮಧುಕೈಟವರೆನ್ನುವ ಇರುವರು ದಾನವರು. ಹುಟ್ಟಿಕೊಂಡವರೇ ಬ್ರಹ್ಮನನ್ನು ಪೀಡಿಸುವುದಕ್ಕೆ ಪ್ರಾರಂಭಿಸಿದರು. ಆ ಕಾಲಕ್ಕೆ ಆ ಬ್ರಹ್ಮ ಓಡಿ ನಿನ್ನಲ್ಲಿ ಬಂದು ಸೇರಿಕೊಂಡ. ನೀನು ಅವರ ಕಣ್ಣಿಗೆ ಬಿದ್ದೆ. ನಿನಗೂ ಅವರಿಗೂ ಹೋರಾಟ ನಡೆಯಿತು. 5,000 ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಸೋಲು ನಿನ್ನ ಪಾಲಾಯಿತು. ಆವಾಗ ಆದಿಮಾಯೇ ನನ್ನನ್ನು ನಿನಗಿತ್ತಾಳೆ. ನೀನು ನನ್ನನ್ನು ಬಳಸಿಕೊಂಡು ಮಧುಕೈಟವರನ್ನು ಕೊಂದೆ. ಕೈಟಬಾರಿ ಎನ್ನುವಂತಹ ಹೆಸರನ್ನೂ ಪಡೆದೆ. ಅಂದಿನಿಂದ ಇಂದಿನವರೆಗೂ ನಿನಗೆ ಸಹಾಯವನ್ನು ಮಾಡುತ್ತಾ ಮಾಡುತ್ತಾ ಅಸುರಾರೆ ಎನ್ನುವಂತಹ ಪಟ್ಟವನ್ನು ನಿನಗೆ ನಾನು ಒದಗಿಸಿಕೊಟ್ಟೆ. ಆದರೆ ನನ್ನ ಹೆಸರು ಎಲ್ಲಿಯೂ
ಕೇಳಿ ಬರಲಿಲ್ಲ. ಎಲ್ಲದಕ್ಕೂ ಕಾರಣ ನೀನೇ, ನೀನೇ ಸರ್ವಶಕ್ತ ಎನ್ನುವ ಹಾಗೆ ಸನ್ಮಾನ ಪುರಸ್ಕಾರಗಳನ್ನು ಪಡಕೊಂಡೆ. ಸನ್ಮಾನ ಮಾಡುವಾಗಾದ್ರೂ ಒಂದು ಹೇಳಿದೆಯಾ, ಬಾಯಿ ಮಾತಿಗಾದ್ರೂ ಏನು? ಸುದರ್ಶನನಿಂದ ಇದೆಲ್ಲ ಸಾಧ್ಯ ಆಯಿತು ಎನ್ನುವ ಹಾಗೆ ಹೇಳಿಲ್ಲ. ಯಾಕೆ? ಯಾಕೆ? ಎಲ್ಲರಿಗೂ ಗೊತ್ತಾಗ್ತದಲ್ಲ ಪ್ರಪಂಚಕ್ಕೆ ಯಾರಿಂದ ಕೆಲಸ ಆದದ್ದು ಅಂತ. ನಿಮ್ಮಂತವರು ಹಾಗೆ ದೊಡ್ಡವರು ಸಣ್ಣವರನ್ನು ಉಪಯೋಗಿಸಿಕೊಂಡು ದೊಡ್ಡತನವನ್ನು ಪ್ರದರ್ಶನ ಮಾಡಿ ನಾನು ಅಂತ ತೋರಿಸಿಕೊಳ್ಳುವ. ಸಾಕಾಯ್ತಯ್ಯ, ಇನ್ನಾದರೂ ಹೇಳ್ತೇನೆ, ನಿನ್ನ ಕರವನ್ನು ಏರಲಾರೆ. ಸ್ವತಂತ್ರನಾಗಿ ಬದುಕುವುದಕ್ಕೆ ನಾನು ಮುಂದುವರಿದಿದ್ದೇನೆ. ನಾನೇನು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸುತ್ತೇನೆ. ಜನ ಸುದರ್ಶನ ತಿಳಿದೆ ನಿನ್ನ ತನಗೇರಿಯುವುದು ಪಿತ್ತವ ಇಳಿಸುವೆ ಈಗ. ಏನು ಹೇಳಿದೆ, ಏನು ಹೇಳಿದೆ? ನನ್ನ ಕರವನ್ನು ಏರುವುದಿಲ್ಲ. ಸರಿ, ಸಾಕಾಗಿ ಹೋಯಿತು. ಮತ್ತೇನು ಹೇಳಿದೆ? ನೀನಿನ್ನು ಸ್ವತಂತ್ರ. ಅಪ್ಪ, ನಿನ್ನ ಅಹಂಕಾರವೇ. ಸತ್ವಯುತವಾದಂತಹ ಈ ವೈಕುಂಠದಲ್ಲಿ ನಿನ್ನ ರಾಜತ್ವದ ಗುಣ ಇಲ್ಲಿ ನಡೆಯುವುದಕ್ಕಿಲ್ಲ. ಅಂದು ಲಕ್ಷ್ಮಿಯೊಡನೆ ನೀನು ವರ್ತಿಸಿದಾಗಲೇ ನಾನು ಎಚ್ಚರಿಕೆಯನ್ನು ಹೊಂದಬೇಕಿತ್ತು. ಆದರೆ ಶತ್ರುಪ್ರಸೂದನನ ವಧೆ ನಿನ್ನ ಮೂಲಕ ಆಗಬೇಕು ಎನ್ನುವುದು ವಿಧಿ ನಿರ್ಣಿತವಾಗಿತ್ತು. ಅದು ನಡೆದ ನಂತರವಾದರೂ ನೀನು ನಿನ್ನ ನಿಜವಾದ ಸ್ವಭಾವಕ್ಕೆ ನೀನು ಮರಳುತ್ತಿ ಎಂಬ ಭರವಸೆಯನ್ನು ಹೊಂದಿದ್ದೆ ನಾನು. ಆದರೆ ಅದೆಲ್ಲವೂ ಹುಸಿಯಾಗಿ ಹೋಯಿತು. ನೀನು ಅಹಂಕಾರದಿಂದ ವರ್ತಿಸುತ್ತಾ ಇದ್ದಿ. ವರ್ತಿಸಿ ನನ್ನನ್ನೇ ಅವಮಾನಿಸಿ ನಿನ್ನನ್ನೇ ನೀನು ನೀಚನನ್ನಾಗಿ ಪ್ರದರ್ಶಿಸಿಕೊಂಡೆ. ಹಾಗಿದ್ದ ಮೇಲೆ ಈ ವೈಕುಂಠದಲ್ಲಿ ನಿನಗೇನು ಕೆಲಸ? ಬೇಡ, ನೀನಿನ್ನು ಇಲ್ಲಿರುವುದೇ ಬೇಡ. ಇಡೀ ಶಾಪ. ಇನ್ನು ಮುಂದೆ ನೀನು ಈ ಕರ್ಮಭೂಮಿಯಲ್ಲಿ ಹುಟ್ಟು. ಶಾಪವೇ, ನನ್ನ ಪಾಲಿಗೆ ಶಾಪವೇ. ಹರಿಯ ನುಡಿಯನು ಕೇಳುತ್ತ ಸುದರ್ಶನಗೆ ಸುಜ್ಞಾನ ಮೂಡಲು ಕರವ ಜೋಡಿಸಿ ಚರಣ ಕೆರಗುತ್ತ ನುತಿಸಿದನು ದೇವಾ ದೇವಾ ಶರಣ ರಕ್ಷಕ ಮೋಕ್ಷದಾಯಕ ದುರುಳ ಶಿಕ್ಷಕ ಪಕ್ಷಿವಾಹನ ನರಹರಿಯೇ ಪ್ರಹ್ಲಾದ ರಕ್ಷಕನೇ ಕ್ಷಮಿಸು ಕ್ಷಮಿಸು ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮಾಧವ ಕೇಶವ ಎನ್ನೊಳಿದಗೆ ಭೇದ ನಿನ್ನೊಳಿಲ್ಲವು ವಾದ ಎನ್ನೊಳಿದಗೆ ಭೇದ ನಿನ್ನೊಳಿಲ್ಲವು ವಾದ ನಂಬಿದೆ ದೇವ ಇನ್ನು ಆಂತುಕೋ ದೇವ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಮಾಧವ ಕೇಶವ
ಮಾಧವ ಕೇಶವ ಮಾಧವ ಅಚ್ಯುತ ಮುಕುಂದ ಕೇಶವ ಪಕ್ಷಿವಾಹನನೇ ಗರುಡ ಗಮನನೇ ಅಡ್ಡಬಿದ್ದೆ ಪ್ರಭು ಅಡ್ಡಬಿದ್ದೆ. ಮಾಧವ, ಅಜ್ಞಾನದಿಂದ ನಾನು ವರ್ತಿಸಿದೆ, ಅಜ್ಞಾನಿಯಾಗಿ ಕಟು ನುಡಿಗಳನ್ನಾಡಿಬಿಟ್ಟೆ. ನೀನೇನು ನೀನೆಷ್ಟು ಎನ್ನುವುದನ್ನು ತಿಳಿಯದಂತಹ ಮೂಢನಾದಾಗಿ ಹೋದೆ. ಆ ಕಾರಣದಿಂದಲೇ ನಿನ್ನ ಕರವನ್ನು ಏರಲಾರೆ ಎನ್ನುವ ಹಾಗೆ ಗರ್ವದಿಂದಲೇ ಆಡಿಬಿಟ್ಟೆ. ಪ್ರಭು, ನೀನಿತ್ತಂತಹ ಶಾಪವಾಕ್ಯ ನನ್ನ ಪಾಲಿಗೆ ಸುಜ್ಞಾನದ ಬೆಳಕನ್ನು ಮೂಡಿಸಿತು. ಅಜ್ಞಾನದ ಅಂಧಕಾರದ ಕತ್ತಲೆ ಹೋಯಿತು, ಸುಜ್ಞಾನದ ಬೆಳಕು ಮೂಡಿದೆ. ನೀನು ಏನು, ನೀನು ಎಷ್ಟು, ನಿನ್ನ ಮಹಿಮೆ ಏನು ಎನ್ನುವುದು ವೇದ್ಯವಾಯಿತು ತಂದೆ. ಪ್ರಭು, ನನ್ನ ಕಟ್ಟು ನುಡಿಯನ್ನಾಲಿಸಿ ನೀನು ಕೋಪಿತಗೊಂಡು ಶಾಪವಾಕ್ಯವನ್ನಾಡಿದೆ. ಧರಣಿಯಲ್ಲಿ ನಾನು ಹುಟ್ಟಬೇಕು ಎನ್ನುವ ಹಾಗೆ. ಪ್ರಭು, ತಾಯಿಯ ಹಾಲನ್ನು ಉಣ್ಣುವಾಗ ಮಗುವೊಂದು ತಾಯಿಯ ಎದೆಗೆ ಒದೆಯುತ್ತದೆ. ಅದೇ ನೋವನ್ನು ಮತ್ತೆ ಹಾಲಾಗಿ ತಾಯಿ ಮಗುವಿಗೆ ಉಣಿಸುವುದಿಲ್ಲವೇ? ಹಾಗೆಯೇ ನಾನು ಮಾಡಿದಂತಹ ಮಹಾ ಅಪರಾಧವನ್ನು ಮನ್ನಿಸಿ ಕೇಶವ ನನ್ನನ್ನು ಉದ್ಧರಿಸಬೇಕು ಅಂತ ನಿನ್ನ ಪಾದ ಮೂಲದಲ್ಲಿ ಬಿದ್ದು ಬೇಡಿಕೊಳ್ಳುತ್ತಾ ಇದ್ದೇನೆ. ಸುದರ್ಶನ, ಭಕ್ತ ಚಿಂತಿಸ ಬೇಡ ನೀನು ಭಕ್ತ ಆ ಭಕ್ತ ಚಿಂತಿಸ ಬೇಡ ಕೃತವೀರ್ಯ ಸುತನಾಯಗೆ ಪೃಥ್ವಿಯೋಳು ಜನಿಸು ನೀನು ಕೃತವೀರ್ಯ ಸುತನಾಗಿ ಪೃಥ್ವಿಯೋಳು ಜನಿಸು ನೀನು ಅತ್ರಿಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತ ಇವುದೆನಿಸುತ್ತೆ. ಅತ್ರಿಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತಹುದೆನಿಸುವೆನು. ಭಕ್ತ ಚಿಂತಿಸಬೇಡ. ಸುದರ್ಶನ, ಭಕ್ತ ನೀನು ಹೌದು. ನಿನ್ನ ತಪ್ಪಿನ ಅರಿವಾಗಿ ನನ್ನ ಕಾಲಲ್ಲಿ ಬಿದ್ದು ಹೊರಳಾಡಿ ಕ್ಷಮೆಯನ್ನು ಯಾಚಿಸುತ್ತಾ ಇದ್ದೀಯ. ಮರಳಿ ವೈಕುಂಠದಲ್ಲೇ ನಾನಿರುವ ಹಾಗೆ ಕೃಪೆ ಬೀರು ಪ್ರಭು. ಆದರೆ ಒಂದುಂಟು ಸುದರ್ಶನ, ಶಾಪವಾಕ್ಯವು ಎನ್ನ ನಾಲಿಗೆಯಿಂದ ಹೊರಬಿದ್ದಾಯಿತು. ಹಾಗಾದ ಮೇಲೆ ಅದನ್ನು ಮರಳಿ ಪಡೆಯಬಹುದು ಎನ್ನುವ ಹಾಗೆ ಆಗುವುದಿಲ್ಲ. ಮತ್ತೆ ನನ್ನ ಶಾಪ ಫಲಿಸಲೇಬೇಕು. ಹಾಗಿದ್ರೆ ನರನಾಗಿ ನಾನು ಪೃಥ್ವಿಯಲ್ಲಿ ಜನಿಸಬೇಕೆ? ನರನಾಗಿ ನೀನು ಪೃಥ್ವಿಯಲ್ಲಿ ಜನಿಸಬೇಕು. ಮರಳಿ ವೈಕುಂಠವನ್ನು ಸೇರುವ ಬಗೆಯಿತ್ತು ದೇವ. ಉಂಟು. ಕೃತವೀರ್ಯ ಸುತನಾಗಿ ಕಾರ್ತವೀರ್ಯನಾಗಿ ನೀನು ನರನಾಗಿ ಜನಿಸಬೇಕು. ಸರಿ. ಸಹಸ್ರ ಬಾಹುಳ್ಳವನಾಗಿ ಆ ಸಮಸ್ತ ಜ್ಞಾನವನ್ನು ಅರಿತವನಾಗಿ ನೀನು ಬಾಳಬೇಕು. ಸರಿ. ಜ್ಞಾನ ದಾಹವನ್ನು ತಣಿಸುವುದಕ್ಕೆ ಬೇಕಾಗಿ ಆ ಅತ್ರಿಜನಾಗಿ ದತ್ತಾತ್ರೇಯನಾಗಿ ನಾನೇ ನಿನಗೆ ಒಲಿದು ಬರುತ್ತೇನೆ. ಸರಿ ಪ್ರಭು. ಮುಂದೊಂದು ದಿನ ನೀನು ಬ್ರಾಹ್ಮಣರನ್ನು ಗೋವುಗಳನ್ನು ಹಿಂಸಿಸಿದೆ ಎಂದಾದರೆ ಭಾರ್ಗವನಾಗಿ ನಾನೇ ಬಂದು ನಿನ್ನ ಸಂಹಾರವನ್ನು ಮಾಡುತ್ತೇನೆ. ಮಾಡಿ. ಆಗ ನಿನ್ನ ಶಾಪ ವಿಮೋಚನೆ ಆಗಿ ಮರಳಿ ನೀನು ವೈಕುಂಠವನ್ನು ಸೇರಬಹುದು. ಸರಿ. ಮತ್ತೊಂದು ಮಾತು ಸುದರ್ಶನ, ಏನು? ಮಗುವೊಂದು ಹಾಲುಣಿಸುವಾಗ ಒದೆಯಿತು ಎಂದಾದ್ರೆ ತಾಯಿ ಅದನ್ನು ದ್ವೇಷಿಸುವುದಿಲ್ಲ, ಸತ್ಯ. ಆದರೆ ಆ ಮಗು ಬುದ್ಧಿಗೆ ಸಂಸ್ಕಾರ ಎನ್ನುವುದು ದೊರೆತಿರುವುದಿಲ್ಲ. ಬುದ್ಧಿಗೆ ಸಂಸ್ಕಾರ ಎನ್ನುವುದು ದೊರೆತ ಮೇಲೆ ಮರಳಿ ಆ ಮಗು ತಾಯಿಗೆ ಒದ್ದರೆ ತಾಯಿಯಾದವಳು ಮಗನನ್ನು ಶಿಕ್ಷೆ
ಶಿಕ್ಷಿಸಿ ಸರಿದಾರಿಗೆ ತರಬೇಕಾದದ್ದು ತಾಯಿಯ ಧರ್ಮ. ಆ ಧರ್ಮವನ್ನೇ ಈಗ ನಾನು ಪಾಲಿಸುತ್ತಾ ಇದ್ದೇನೆ. ನಿನ್ನ ಅಹಂಕಾರದ ನುಡಿಗಳು ಎಷ್ಟು ಮೇರೆ ಮೀರಿದು ಎನ್ನುವುದರ ಪರಿಣಾಮ ನಿನಗೇ ಗೊತ್ತಾಯಿತು. ಅದರ ಅರಿವಿಗೆ ಬೇಕಾಗಿ ನಾನೇ ಶಾಪವನ್ನಿತ್ತು ಸರಿದಾರಿಗೆ ನಿನ್ನನ್ನು ತಂದ ಹಾಗಾಯಿತು. ಇನ್ನು ನನ್ನ ಶಾಪ ಫಲಿಸಬೇಕು, ನೀನು ನರನಾಗಿ ಬಾಳಬೇಕು. ಅದರ ಮೂಲಕ ಪ್ರಪಂಚಕ್ಕೆ ಒಂದು ನೀತಿ ಪಾಠವನ್ನು ನೀನು ಹೇಳಿಕೊಟ್ಟ ಹಾಗಾಯಿತು. ಈಗ ನೀನು ಇರುವುದಲ್ಲ, ಶಾಪದ ಪರಿಮಾರ್ಜನೆಗಾಗಿ ನರನಾಗಿ ಹುಟ್ಟಿ ನಿರೀಕ್ಷೆಯಲ್ಲಿರು, ಜಯ ನಿರೀಕ್ಷೆ. ಜಯ ಜಯ ಜಯ. ಸಾಧನೆ ಎನ್ನುವುದು ಮಾನವನೋರ್ವನು ಉನ್ನತಕ್ಕೆ ಹಾದಿಯಾಗಬೇಕೇ ಹೊರತು ಅಹಂಕಾರಕ್ಕೆ ನಾಂದಿಯಾಗಬಾರದು ಎನ್ನುವುದಕ್ಕೆ ಸುದರ್ಶನನೇ ಸಾಕ್ಷಿ. ಆತನ ಸಹಕಾರ ನನಗೆ ಎಷ್ಟಿದ್ದರೂ ಅದು ನನ್ನಿಂದಲೇ ಆಗಬೇಕಲ್ಲ. ಆತ ರೆಕ್ಕೆ ಆಗುವುದಕ್ಕೆ ಮೊದಲು ನಾನು ಮತ್ಸ್ಯನಾಗಬೇಡುವೆ, ಆತ ಚಿಪ್ಪಾಗುವುದಕ್ಕೆ ಮೊದಲು ನಾನು ಕೂರ್ಮನಾಗಬೇಡುವೆ ಎನ್ನುವಂತಹ ಅಜ್ಞಾನದಿಂದ ವರ್ತಿಸಿ ಈ ರೀತಿಯಾದ ಶಾಪಕ್ಕೆ ಒಳಗಾದ. ಇದರ ಮೂಲಕ ಅಹಂಕಾರ ಎನ್ನುವುದು ಮಾನವನ ಪತನಕ್ಕೆ ಸಾಕ್ಷಿ ಎನ್ನುವುದು ಸುದರ್ಶನನಿಂದ ವೇದ್ಯವಾಯಿತು ಎನ್ನುವಲ್ಲಿಗೆ ಸುದರ್ಶನ ಗರ್ವಭಂಗ ಎನ್ನುವಂತಹ ಈ ಪುಣ್ಯ ಆಖ್ಯಾನವನ್ನು ಯಾರು ಆಡಿದ್ದಾರೋ, ಯಾರು ಹಾಡಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ಆಡಿಸಿದ್ದಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಸರ್ವದೈವ ದೇವರುಗಳು ಆಯುರಾರೋಗ್ಯ ಆಯುಷ್ಯವನ್ನು ನೀಡಿ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಎನ್ನುವುದರ ಮೂಲಕವಾಗಿ ಭಾಗವತರಲ್ಲಿ ಮಂಗಳಗೀತೆಯನ್ನು ಹಾಡುವರೆ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ